गिरिवरधारी यशोदनन्दन व्रज जनरञ्जन यशोदनन्दन व्रज जनरञ्जन यमुनतीरा वनचारी यमुनतीरा वनचारी जय राधा माधवा कुंज बिहारी जय राधा माधवा कुंज बिहारी जय गोपीजन वल्लभा गिरिवरधारी जय गोपीजन वल्लभा गिरिवरधारी यशोदनन्दन व्रज जनरञ्जन यशोदनन्दन व्रज जनरञ्जन यमुनतीरा वनचारी यमुनतीरा वनचारी जय राधा माधवा कुंज बिहारी जय राधा माधवा कुंज बिहारी जय गोपी जना वल्लभा गिरिवरधारी जय गोपी जना वल्लभा गिरिवरधारी यशोदनन्दन व्रज जनरञ्जन यशोदनन्दन व्रज जनरञ्जन यमुनतीरा वनचारी यमुनतीरा वनचारी जय राधा माधवा कुंज बिहारी जय राधा माधवा कुंज बिहारी हरे कृष्णा कृष्ण कृष्ण हरे 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 रामा राम राम हरे 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 कृष्णा कृष्ण कृष्ण हरे 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 रामा राम राम हरे 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 कृष्णा कृष्ण कृष्ण हरे 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 रामा राम राम हरे 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 कृष्णा कृष्ण कृष्ण हरे 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 रामा राम राम हरे 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 कृष्णा कृष्ण कृष्ण हरे 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 रामा राम राम हरे 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 कृष्णा कृष्ण कृष्ण हरे 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 रामा राम राम हरे 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 कृष्णा ओम नमो भगवते वासुदेवाय ओम नमो भगवते वासुदेवाय। ओम नमो भगवते वासुदेवाय ओम नमो भगवते वासुदेवाय। ओम नमो भगवते वासुदेवाय ओम नमो भगवते वासुदेवाय। नारायणं नमस्कृत्य नारायणं नमस्कृत्य नरं चैव नरोत्तमं नरं चैव नरोत्तमं देवीं सरस्वतीं व्यासं देवीं सरस्वतीं व्यासं ततो जयामुदीरये। ततो जयमुदीरये।
नष्टप्रायेषु अबद्धेषु नष्टप्रायेषु अभद्रेषु नित्यं भागवत सेवया नित्यं भागवत सेवया भगवतिरुत्तमा श्लोके भगवती उत्तमा श्लोके भक्तिर्भवति नैष्टिकी भक्तिर्भवति नैष्टिकी पितृभ्याम प्रस्थिति साध्वी. So पितृभ्याम means ಕುಶಕಶಮಾಯಾಂ ಬರ್ಹಿ ಸ್ಕ್ರೀನ್ ಕಾಣ್ತದಲ್ಲ. ಹರೇ ಕೃಷ್ಣ. ಎಸ್ ಮಾತಾಜಿ ಕಾಣಿಸ್ಲಿ. ಓಕೆ. ಹರೇ ಕೃಷ್ಣ. ಕುಶಕಾಶಾಮಯಂ ಬರ್ಹಿ ಕುಶಾಕಾಶಾಮಯಂ ಬರ್ಹಿ कुशाकाशामयं बर्हि कुशकाशायमयं बर्हि कुशाकाशामयं बर्हि अस्तिर्या भगवान् मनु आस्तिर्या भगवान् मनुः अस्तिर्या भगवान् मनु आस्तिर्या भगवान् अयजद्यज्ञपुरुषम् अयाचत् यज्ञपुरुषम् अयजद्यज्ञपुरुषम् अयाचत् यज्ञपुरुषम् लब्धा स्थानं यतो भुवम् लब्धा स्थानं यतो भुवम् लब्धा स्थानं यथा भुवम् कुशकाशामयं बर्हि कुशाकाशामयं बर्हि आस्तिर्या भगवान् मनु आस्तिर्या भगवान् मनुः अयजत् यज्ञपुरुषम् लब्धा स्थानं यतो भवन् लब्धा स्थानं यथा भुवम् ರಿಪೀಟ್ ಮಾಡ್ತೀರಾ ಒನ್ ಬೈ ಒನ್ ಯಾರಾದ್ರೂ ಹೇಳ್ತೀರಾ? ಮಾತಾಜಿ ಹರೇ ಕೃಷ್ಣ. ಶ್ಲೋಕ ರಿಪೀಟ್ ಮಾಡೋರು ಮಾಡ್ಬೋದು. ಹ್ಯಾಂಡ್ ರೈಸ್ ಮಾಡಿ. ಹರೇ ಕೃಷ್ಣ. ಶ್ಲೋಕ ರಿಪೀಟ್ ಮಾಡುವವರಿಲ್ವಾ ಯಾರು? ಹರೇ ಕೃಷ್ಣ. ಓಕೆ, ಹೇಳಿ ಮಾತಾಜಿ. ಮಂಜುಳ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಹೇಳಿ. ಹೇಳ್ಬೋದಾ ಮಾತಾಜಿ? ಹೇಳಿ. ಕುಶಕಾಶಮಯಂ ಬರ್ಹಿರ್ ಆಸ್ತಿರ್ಯ ಭಗವಾನ್ ಮನುಃ ಆಯುಜ್ಯದ್ಯಜ್ಞ ಪುರುಷಂ ಲಬ್ಧಾ ಸ್ಥಾನಂ ಯತೋ ಭುವಂ. ಹರೇ ಕೃಷ್ಣ. ಬೇರೆ ಓಕೆ. ಕಂಟಿನ್ಯೂ ಮಾಡ್ತಾನೆ. ಇತಿ ಹೀಗೆ ಉಚಿವಾನ್ ಹೇಳುತ್ತಿರಲು ತತ್ರ ಅಲ್ಲಿ. ಸಾರಿ, ಒನ್ ಸೆಕೆಂಡ್. ಓಕೆ, ಸ್ಕ್ರೀನ್ ಕಾಣ್ತಿದೆಯಲ್ಲ ಸಂಗೀತ ಮಾತಾಜಿ? ಹರೇ ಕೃಷ್ಣ. ಮಾತಾಜಿ ಕಾಣಿಸ್ತಿದೆ ಮಾತಾಜಿ. ಓಕೆ ಓಕೆ, ಸಾರಿ. ಕುಶ 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 ಹುಲ್ಲು, ದರ್ಬೆಯ ಹುಲ್ಲು, ದರ್ಬೆಯ ಹುಲ್ಲು, ಕಾಶ ಕಾಶಃ ಕಾಶ ಹುಲ್ಲುಗಳಿಂದ ಮತ್ತು ಕಾಶ ಹುಲ್ಲುಗಳಿಂದ
ಮಯಂ ಮಯಂ ತಯಾರಿಸಿದ ತಯಾರಿಸಿದ ಬರ್ಹಿ 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 ಆಸನ ಆಸನವನ್ನು ಆಸನವನ್ನು ಆಸ್ತೀರ್ಯ 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 ಹಾಸಿ 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 ಭಗವಾನ್ 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 ಮಹಾಭಾಗ್ಯಶಾಲಿಯಾದ ಮಹಾಭಾಗ್ಯಶಾಲಿಯಾದ ಮನು ಮನು ಸ್ವಯಂಭುವ ಸ್ವಯಂಭುವ ಮನು ಅಯಜತ್ ಅಯಜತ್ ಅರ್ಚಿಸಿದನು ಅರ್ಚಿಸಿದನು ಯಜ್ಞ ಪುರುಷಂ ಯಜ್ಞ ಪುರುಷಂ ಶ್ರೀ ವಿಷ್ಣುವನ್ನು ಶ್ರೀ ವಿಷ್ಣುವನ್ನು ಲಬ್ಧ ಲಬ್ಧ ಹೊಂದಿದನು ಸ್ಥಾನಂ ಸ್ಥಾನವನ್ನು ಯತಃ ಯಾರಿಂದ ಭುವಂ ಭೂಮಿಯ ಅನುವಾದ ಹ್ಯಾಂಡ್ ರೈಸ್ ಮಾಡಿ ಓದುವವರು. ಅನುವಾದ. ಕುಶ ಮತ್ತು ಕಾಶಗಳ ಆಸನವನ್ನು ಹಾಸಿಕೊಂಡು ಮನುವು ತಾನು ಯಾರ ಅನುಗ್ರಹದಿಂದ ಈ ಲೌಕಿಕ ಭೂತಲದ ರಾಜ್ಯಭಾರವನ್ನು ಪಡೆಯುತ್ತಿದ್ದೇನೋ ಆ ದೇವೋತ್ತಮ ಪುರುಷನಾದ ಭಗವಂತನನ್ನು ಪೂಜಿಸಿದನು. ಪದ್ಮಿನಿ ಓದಿ. ಭಾವಾರ್ಥ. ಮನು ಮಾನವ ಜಾತಿಯ ತಂದೆ. ಆದ್ದರಿಂದ ಸಂಸ್ಕೃತದಲ್ಲಿ ಮನುಷ್ಯ ಪದ ಮನುವಿನಿಂದ ವಿಷ್ಟನ್ನವಾಗಿದೆ. ಈ ಜಗತ್ತಿನಲ್ಲಿ ಸಾಕಷ್ಟು ಸಂಪತ್ತನ್ನು ಹೊಂದಿ ಉತ್ತಮ ಸ್ಥಿತಿಯಲ್ಲಿ ಇರುವವರು ವಿಶೇಷವಾಗಿ ಮನುವಿನಿಂದ ಪಾಠ ಕಲಿಯಬೇಕು. ಅವನು ತನ್ನ ರಾಜ್ಯ ಮತ್ತು ಸಮೃದ್ಧಿಗಳನ್ನೆಲ್ಲ ದೇವೋತ್ತಮ ಪರಮ ಪುರುಷನಿಂದ ಬಂದ ಕೊಡುಗೆಗಳೆಂದು ತಿಳಿದಿದ್ದನು. ಹಾಗಾಗಿ ಸದಾ ಭಕ್ತಿ ಸೇವೆಯಲ್ಲಿ ನಿರತನಾಗಿದ್ದನು. ಅಂತೆಯೇ ಮನುವಿನ ವಂಶಜರು ಅಂದರೆ ಮಾನವ ಜೀವಿಗಳು, ವಿಶೇಷವಾಗಿ ಉತ್ತಮ ಸ್ಥಿತಿಯಲ್ಲಿ ಇರುವವರು, ತಾವು ಪಡೆದ ಸಂಪತ್ತೆಲ್ಲವನ್ನು ದೇವೋತ್ತಮ ಪರಮಪುರುಷನಿಂದ ಬಂದ ಉಡುಗೊರೆಗಳೆಂದು ಪರಿಗಣಿಸಬೇಕು. ಭಗವಂತನನ್ನು ಪ್ರಸನ್ನಗೊಳಿಸಲು ಆಚರಿಸುವ ಯಜ್ಞಗಳಲ್ಲಿ ಭಗವಂತನ ಸೇವೆಗಾಗಿ ಈ ಸಂಪತ್ತನ್ನು ಸದುಪಯೋಗಪಡಿಸಬೇಕು. ಅದೇ ಸಂಪತ್ತು ಸಮೃದ್ಧಿಗಳನ್ನು ಸದುಪಯೋಗಪಡಿಸುವ ಮಾರ್ಗ. ಸರ್ವೋತ್ತಮನಾದ ಭಗವಂತನ ಕೃಪೆ ಇಲ್ಲದೆ ಯಾರು ಸಂಪತ್ತು, ಸಮೃದ್ಧಿ, ಉತ್ತಮ ಜನ್ಮ, ಸುಂದರ ದೇಹ ಅಥವಾ ಉತ್ತಮ ಶಿಕ್ಷಣಗಳನ್ನು ಸಾಧಿಸಲಾರರು. ಆದ್ದರಿಂದ ಅಂತ ಅಮೂಲ್ಯ ಸೌಲಭ್ಯಗಳನ್ನು ಸಂಪಾದಿಸುವವರು ಭಗವಂತನನ್ನು ಪೂಜಿಸುವುದರಿಂದ ಮತ್ತು ಅವನಿಂದ ಸ್ವೀಕರಿಸಿದ್ದೆಲ್ಲವನ್ನೂ ಸಮರ್ಪಿಸುವುದರಿಂದ ಅವನಿಗೆ ತಮ್ಮ ಕೃತಜ್ಞತೆಯನ್ನು ತೋರಬೇಕು. ಯಾವುದೇ ಕುಟುಂಬವಾಗಲಿ, ರಾಷ್ಟ್ರವಾಗಲಿ ಅಥವಾ ಸಮಾಜವಾಗಲಿ ಅಂತಹ ಮನ್ನಣೆಯನ್ನು ಕೊಟ್ಟಾಗ ಆ ನಿವಾಸವು ವೈಕುಂಠ ಸದೃಶ್ಯವಾಗುತ್ತದೆ. ಅಲ್ಲಿ ಈ ಲೌಕಿಕ ಜಗದ ತಾಪತ್ರಯಗಳು ಇರಲಾರವು. ಈ ಆಧುನಿಕ ಯುಗದಲ್ಲಿ ಕೃಷ್ಣ ಪ್ರಜ್ಞೆಯ ಧರ್ಮ ಪ್ರಚಾರ ಕಾರ್ಯವು ಪ್ರತಿಯೊಬ್ಬನಿಗೂ ಭಗವಾನ್ ಕೃಷ್ಣನ ಸರ್ವೋತ್ತಮತೆಯನ್ನು ಮನವರಿಕೆ ಮಾಡಿಕೊಡುತ್ತದೆ. ಸ್ವಾಧೀನದಲ್ಲಿ ಇರುವುದೆಲ್ಲವನ್ನು ಭಗವಂತನ ಅನುಗ್ರಹದಿಂದ ಲಭಿಸಿದ ಕೊಡುಗೆ ಎಂದು ಪರಿಗಣಿಸಬೇಕು. ಪ್ರತಿಯೊಬ್ಬನು ಕೃಷ್ಣ ಪ್ರಜ್ಞೆಯ ಮೂಲಕ ಭಕ್ತಿ ಸೇವೆಯಲ್ಲಿ ನಿರತನಾಗಿರಬೇಕು. ಗೃಹಸ್ಥನಾಗಲಿ, ಪೌರನಾಗಲಿ, ಇಲ್ಲವೇ ಮಾನವ ಸಮಾಜದ ಸದಸ್ಯನಾಗಿ ತನ್ನ ಸ್ಥಾನದಲ್ಲಿ ಸುಖವಾಗಿ ಶಾಂತಿಪೂರ್ಣವಾಗಿ ಇರಬೇಕೆಂದು ಬಯಸುವುದಾದರೆ ಆತ ಭಗವಂತನ ಆನಂದಕ್ಕಾಗಿ ಭಕ್ತಿ ಸೇವೆಯನ್ನು ಹೆಚ್ಚಿಸಿಕೊಳ್ಳಲೇಬೇಕು. ಹರಿಕೃಷ್ಣ. ಓಂ ಜ್ಞಾನಾಂಜನಾಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ನಮೋ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷಾಯ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ
श्री अद्वैत गदाधर श्रीवासादि गौरभक्तवृंद। हरे कृष्णा 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 हरे हरे, हरे राम 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 हरे हरे। कुशकाशामयं बर्हि आस्तीर्य भगवान् मनु, आयजद्यज्ञपुरुषं लब्धा ಸ್ಥಾನಂ ಯತೋ ಭುವಂ. ಹಾಸಿಕೊಂಡು ಮನುವು ತನ್ನ ಯಾರ ಅನುಗ್ರಹದಿಂದ ಈ ಲೌಕಿಕ ಭೂತಲದ ರಾಜ್ಯಭಾರವನ್ನು ಪಡೆದಿದ್ದನೋ ಆ ದೇವೋತ್ತಮ ಪುರುಷನಾದ ಭಗವಂತನನ್ನು ಪೂಜಿಸಿದನು. ಹರೇ ಕೃಷ್ಣ. ಸೊ ಸಚ್ನಾಮ್ ಪ್ರಭು ಅವರು ಬ್ಯುಸಿ ಇದ್ದಾರೆ ಈಗ. ಸೊ ಹಾಗಾಗಿ ಇವತ್ತೊಂದು ದಿನ ನಾನು ತಗೊಳ್ತಿದ್ದೀನಿ. ಮಾತಾಜಿ ಈ ಶ್ಲೋಕ 29-30 ಆಗಿಲ್ಲ ಮಾತಾಜಿ. ಆಗ್ಲಿಲ್ವಾ? ಆಗ್ಲಿಲ್ಲ ಮತ್ತೆ ನಿನ್ನೆ ಪ್ರಭುಜಿ 28ರವರೆಗೂ ಮಾಡಿದ್ರು. ಶ್ರೀವಾಸ್ ಪ್ರಭು. ಹೌದೌದು ಮಾತಾಜಿ. ಓಕೆ, ಅವ್ರು 31st ಅಂತ ಹೇಳಿದ್ರು. ಇದಾಗ್ಲಿಲ್ಲಲ್ಲ, ಜಸ್ಟ್ ಅನುವಾದ ಓದ್ತಾನೆ. ಇಲ್ಲಾದ್ರೆ ಯಾರಾದ್ರೂ ಓದ್ತೀರಾ ಅನುವಾದ? ಹರೇ ಕೃಷ್ಣ, ಹ್ಯಾಂಡ್ ರೈಸ್ ಮಾಡಿ. ಓದ್ತೀನಿ ಮಾತಾಜಿ. ಎಸ್, ಸ್ವಲ್ಪ ಕೆಳಗಡೆ ಮಾಡಿ ಮಾತಾಜಿ, ಮೇಲೆ ಹೋಗಿದೆ. ಅನುವಾದ. ಸರ್ವತ್ ಸಂಪತ್ ಸಮೃದ್ಧವಾದ ಬಹಿಷ್ಮತಿ ನಗರಕ್ಕೆ ಆ ಹೆಸರು ಬರಲು ವಿಷ್ಣುವು ವರಾಹನಾಗಿ ಅವತರಿಸಿದಾಗ ಅವನ ಮೈಯಿಂದ ರೋಮಗಳು ಉದುರಿದವು. ಅವನು ತನ್ನ ಮೈಯನ್ನು ಅಲಗಿಸಿದಾಗ ಉದುರಿದ ರೋಮಗಳು ಸದಾ ಹಸಿರಾಗಿರುವ ಹರಿತವಾದ ಅಂಚುಗಳೆಲ್ಲ ಕುಶ ಎಂಬ ಹುಲ್ಲಾಗಿ ಕಾಶವಾಗಿ ಚಾಪೆಗೆ ಬಳಸುವ ಇನ್ನೊಂದು ಬಗೆಯ ಬದಲಾದವು. ತಮ್ಮ ಯಾಗಾಚರಣೆಗೆ ಅಡ್ಡಿಪಡಿಸಿದ ದಾನವರನ್ನು ಸೋಲಿಸಿದ ಬಳಿಕ ಋಷಿಗಳು ಅವುಗಳಿಂದ ಭಗವಾನ್ ವಿಷ್ಣುವನ್ನು ಪೂಜಿಸಿದರು. ಧನ್ಯವಾದಗಳು ಮಾತಾಜಿ. ಭಾವಾರ್ಥ ಯಾರಾದ್ರೂ ಓದ್ತೀರಾ? ಹ್ಯಾಂಡ್ ರೈಸ್ ಮಾಡಿ. ಬೇರೆ ಯಾರಾದ್ರೂ ಭಾವಾರ್ಥ? ಮೊದಲು ಮಾತಾಜಿ ಹ್ಯಾಂಡ್ ರೈಸ್ ಮಾಡಿ. ಎಸ್, ಉಮಾದೇವಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಸರ್ವೋತ್ತಮನಾದ ಭಾವಾರ್ಥ. ಸರ್ವೋತ್ತಮನಾದ ಭಗವಂತನೊಂದಿಗೆ ನೇರವಾಗಿ ಸಂಬಂಧ ಪಡೆದ ಯಾವುದೇ ಸ್ಥಾನವನ್ನು ಪೀಠಸ್ಥಾನವೆಂದು ಕರೆಯಲಾಗಿದೆ. ಸ್ವಯಂಭೂ ಮನುವಿನ ರಾಜಧಾನಿಯಾದ ಬರ್ಹಿಷ್ಮತಿಯಲ್ಲಿ ಭಗವಾನ್ ವರಹನ ರೋಮಗಳು ಉದುರಿದ್ದವು. ಆದ್ದರಿಂದ ಅದು ಶ್ರೇಷ್ಠವಾಗಿತ್ತು. ಅಷ್ಟೇ ಹೊರತು ಅಲ್ಲಿ ಹೇರಳವಾಗಿದ್ದ ಸಂಪತ್ ಸಮೃದ್ಧಿ ಅದರ ಔನ್ನತ್ಯಕ್ಕೆ ಕಾರಣವಾಗಿರಲಿಲ್ಲ. ಭಗವಂತನ ಈ ರೋಮಗಳು ಮುಂದೆ ಹಸಿರು ಹುಲ್ಲಾಗಿ ಬೆಳೆದವು. ಭಗವಂತನ ಹಿರಣ್ಯಾಕ್ಷ ದಾನವನನ್ನು ಒಂದು ಸಮಯದಲ್ಲಿ ಋಷಿಗಳು ಆ ಹುಲ್ಲುಗಳಿಂದ ಭಗವಂತನ ಪೂಜಿಸುತ್ತಿದ್ದರು. ಯಜ್ಞ ಎಂದರೆ ದೇವೋತ್ತಮ ಪರಮಪುರುಷನಾದ ವಿಷ್ಣು ಎಂದು ಅರ್ಥ. ಭಗವದ್ಗೀತೆಯಲ್ಲಿ ಕರ್ಮವನ್ನು ಯಜ್ಞಾರ್ಥ ಎಂದು ವರ್ಣಿಸಲಾಗಿದೆ. ಯಜ್ಞಾರ್ಥ ಕರ್ಮ ಎಂದರೆ ವಿಷ್ಣುವಿನ ತೃಪ್ತಿಗಾಗಿ ಮಾತ್ರ ಮಾಡಿದ ಕರ್ಮ ಎಂದು ಅರ್ಥ. ಇಂದ್ರಿಯ ತೃಷ್ಟಿಗಾಗಿ ಅಥವಾ ಇನ್ನಿತರ ಉದ್ದೇಶಕ್ಕಾಗಿ ಮಾಡಿದ್ದೇನಿದ್ದರೂ ಕರ್ಮ ಮಾಡುವನ ಬಂಧನಕ್ಕೆ ಕಾರಣವಾಗುತ್ತದೆ. ತನ್ನ ಕರ್ಮಗಳ ಪ್ರಕ್ರಿಯೆಯಿಂದ ಮುಕ್ತನಾಗ ಬಯಸಿದರೆ ಆತನು ಎಲ್ಲವನ್ನು ವಿಷ್ಣು ಅಥವಾ ಯಜ್ಞನ ತೃಪ್ತಿಗಾಗಿ ಮಾಡಬೇಕು. ಸ್ವಯಂಭೂ ಮನುವಿನ ರಾಜಧಾನಿಯಾದ ಬರ್ಹಿಷ್ಮತಿಯಲ್ಲಿ ಮಹರ್ಷಿಗಳು ಮತ್ತು ಸಾಧು ಪುರುಷರು ಈ ನಿರ್ದಿಷ್ಟ ಕರ್ಮಗಳನ್ನು ಆಚರಿಸುತ್ತಲಿದ್ದರು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಸಾರಿ ಮಾತಾಜಿ, ಕಣ್ಣು ಮಂಜಾಗೋಯ್ತು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ
ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಓಕೆ. ನನ್ನ ವಾಯ್ಸ್ ಬ್ರೇಕ್ ಆದ್ರೆ ಹೇಳಿ. ಓಕೆ, ನೆಟ್ವರ್ಕ್ ಇಲ್ಲ ಇದು. ಸರಿ, ಓಕೆ. ಹರೇ ಕೃಷ್ಣ. ಸೊ ಎಸ್, 29th, 30th, 31st ಶ್ಲೋಕ. ರಾಮ ಹರೇ ಕೃಷ್ಣ. ಇಲ್ಲಿ ಭಗವಂತನಿಗೆ ಯಜ್ಞ ಅಂತ ಹೇಳಿದ್ದಾರೆ ಪ್ರಭುಪಾದ್ ಭಾವಾರ್ಥದಲ್ಲಿ. ಸೊ ಈಗ ಕೃಷ್ಣ ಮತ್ತೆ ಕಾಶ ಬೇರೆ ಹುಲ್ಲಿನ ಮೇಲೆ ಯಾರು ಕೂತ್ಕೊಂಡಿದ್ರೆ, ಈಗ ಯಾರ ಬಗ್ಗೆ ಈ ಡಿಸ್ಕ್ರಿಪ್ಷನ್ ಆಗ್ತಿದೆ, ಯಾರ ಬಗ್ಗೆ ಹೇಳ್ತಿದ್ದಾರೆ ಇಲ್ಲಿ? ಬಗ್ಗೆ ಈ ಪಾಠದಲ್ಲಿ ಕರ್ದಮ ಮುನಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಲೆಫ್ಟ್ ಆಗಿದ್ದಾರೆ, ಅವ್ರ ನೆಟ್ವರ್ಕ್ ಪ್ರಾಬ್ಲಮ್ ಇದೆ, ಬರ್ತಾರೆ ಇವಾಗ. ಮಾತಾಜಿ ಯಾರು ಹೇಳ್ತಾ ಇದ್ದಾರೆ ಪಾಠ? ನಮ್ಗೆ ಗೊತ್ತಾಗ್ಲಿಲ್ಲ. ಶ್ರೀಲಕ್ಷ್ಮಿ ಮಾತಾಜಿ. ಓಕೆ, ಹರೇ ಕೃಷ್ಣ. ಹರೇ ಕೃಷ್ಣ. ಹೋಸ್ಟ್ ಮಾಡಿ ಮಾತಾಜಿ. ಸಂಗೀತ ಮಾತಾಜಿ. ಎಸ್ ಮಾತಾಜಿ. ಹರೇ ಕೃಷ್ಣ. ಸಾರಿ. ಓಕೆ, ಸೊ ಓಕೆ, ಮನು ಈಗ ಮನುವಿನ ವಿಚಾರಣೆ ಬಗ್ಗೆ ಏನು ಹೇಳ್ತಿದ್ದಾರೆ. ಸೊ ಓಕೆ, ಭಗವಾನ್ ವಿಷ್ಣುವು ವರಾಹನಾಗಿ ಅವತರಿಸಿದ. ಸೊ ಇಲ್ಲಿ ಬರ್ಹಿಷ್ಮತಿ ಅಂತ ಒಂದು ನಗರ, ಅದರ ಬಗ್ಗೆ ವಿಸ್ತರಣೆ ಕೊಡ್ತಿದ್ದಾರೆ. ಬರ್ಹಿಷ್ಮತಿ ಅಂತ ಯಾಕೆ ಬಂತು? ಬಿಕಾಸ್ ಅಲ್ಲಿ ವರಾಹ ದೇವರು ತನ್ನ ಮೈಯ ರೋಮ ಅಲ್ಲಿ ಉದುರಿ ಬಿತ್ತು. ಸೊ ಅಲ್ಲಿ ಏನಾಗಿದೆ ಈಗ, ಅದಕ್ಕಾಗಿ ನಾವು ನೋಡ್ಬೋದು ಭಗವಂತನ ಪ್ರತಿ ಒಂದು ಬಾಡಿ ಪಾರ್ಟ್ಸ್ ಆಗ್ಲಿ, ಅದು ನಮ್ಮ ಹಾಗೆ ಒಂದು ಬದ್ಧಾತ್ಮದ ಹಾಗೆ ಅಲ್ಲ. ಭಗವಂತ ಏನು ಹೇಳ್ತಾರೆ ಭಗವದ್ಗೀತೆಯಲ್ಲಿ? ಭಗವದ್ಗೀತೆಯಲ್ಲಿ ಭಗವಂತ ಏನ್ ಹೇಳ್ತಾರೆ? ದಿವ್ಯ ಕರ್ಮಚ ಮೇ ದಿವ್ಯಂ, ಜನ್ಮ ಕರ್ಮಚ ಮೇ ದಿವ್ಯಂ. ಸೊ ಭಗವಂತನ ದಿವ್ಯ ವಾದ ಒಂದು ಜನ್ಮ ಮತ್ತೆ ಕರ್ಮ. ಅಂಡ್ ಅದು ಮಾತ್ರ ಅಲ್ಲ, ಭಗವಂತ ಇವನ್ 4ನೇ ಅಧ್ಯಾಯದಲ್ಲಿ ಅವ್ರು ಹೇಳ್ತಾರೆ ಅವ್ರು ಹೇಗೆ ಪ್ರಕಟ ಆಗ್ತಾರೆ ಅಂತೆ. ಭಗವಂತ ನಮ್ಮ ಹಾಗೆ ಕಂಡೀಷನ್ ಆಗಿ ಭಗವಂತ ಪ್ರಕಟ ಆಗ್ತಾರ. ಕಂಡೀಷನ್ ಅಂದ್ರೆ ಫೋರ್ಸ್ ಆಗಿ ಭಗವಂತ ಪ್ರಕಟ ಆಗ್ತಾರ. ಹೇಗೆ ಅವ್ರು ಪ್ರಕಟ ಆಗ್ತಾರಂತೆ? 4ನೇ ಅಧ್ಯಾಯದಲ್ಲಿ ಭಗವದ್ಗೀತೆಯ 4ನೇ ಅಧ್ಯಾಯದಲ್ಲಿ ಭಗವಂತ ಹೇಳ್ತಾರೆ ಹೇಗೆ ಪ್ರಕಟ ಆಗ್ತಾರೆ. ಎಸ್, ಹೇಗೆ ಪ್ರಕಟ ಆಗ್ತಾರೆ ಭಗವಂತ? ಹಿರಿಯೋದು ಅಧರ್ಮ ಹೆಚ್ಚಾದಾಗ, ಅಧರ್ಮ ಹೆಚ್ಚಾದಾಗ ತಮ್ಮ ಇಚ್ಛೆಯಿಂದ ಧರೆಗಿರಿಯೋದು. ಭಕ್ತರಿಗೆ ಅದು ಯಾವಾಗ ಆಗುದು ಅಂತ ಈಗ ನಾನು ಕೇಳಿದ್ದು, ಹೇಗೆ ಆಗುದು? ಅವರು ಹೇಗೆ ಪ್ರಕಟ ಆಗ್ತಿದ್ದಾರೆ? ಹೇಗೆ ಸಂಭವಾಮಿ ಆತ್ಮ ಮಾಯಯ. ಅವ್ರು ಹೇಳ್ತಾರೆ ಆತ್ಮ ಮಾಯ ಇಸ್ ಆಲ್ ಇಂಟರ್ನಲ್ ಭಗವಂತ ತನ್ನ ಎಲ್ಲಾ ಶಕ್ತಿ ಬೇಕಾಗ್ತಾ ಉಂಟಾ? ಹರೇ ಕೃಷ್ಣ. ಇಲ್ಲಿ ನೆಟ್ವರ್ಕ್ ಇಲ್ಲ. ಸೊ ಈಗ ಭಗವಂತ ಹೇಳ್ತಿದ್ದಾರೆ 4ನೇ ಅಧ್ಯಾಯದಲ್ಲಿ ಅವ್ರು ಹೇಗೆ ಬರ್ತಾರೆ, ಯಾವಾಗ ಬರ್ತಾರೆ, ಅದರಲ್ಲಿ ಅವ್ರು ಹೇಳ್ತಾರೆ ಸಂಭವಾಮಿ ಆತ್ಮಮಾಯ ಅಂದ್ರೆ ಭಗವಂತ ಬರುವಾಗ ಖಾಲಿ ನಮ್ಮ ಹಾಗೆ ಅಲ್ಲ, ನಮ್ಮ ಆತ್ಮ ಬೇರೆ ದೇಹ ಬೇರೆ. ಭಗವಂತ ಹಾಗೆ ಅಲ್ಲ, ಸಚ್ಚಿತ್ ಆನಂದ
ಸ್ವರೂಪ, ಸಚ್ಚಿತ್ ಆನಂದ ಸೊ ಬ್ರಹ್ಮ ಸಂಹಿತೆ ವರಾಹ ದೇವರು ಬಂದು ತನ್ನ ಒಂದು ಕೂದಲು ರೋಮದಿಂದ ಏನಾಗಿದೆ ಅಲ್ಲಿ ಹುಲ್ಲಾಗಿದೆ. ಆ ಹುಲ್ಲನ್ನು ಮನು ಈಗ ಚಾಪೆ ತರ ಯೂಸ್ ಮಾಡ್ತಿದ್ದಾರೆ ಕುತ್ಕೊಂಡು. ಏನ್ ಮಾಡ್ಲಿಕ್ಕೆ ಮನು ಏನ್ ಮಾಡ್ತಿದ್ದಾರೆ? ಯಜ್ಞ ಮಾಡ್ಲಿಕ್ಕೆ ಯಜ್ಞ ಮಾಡ್ಲಿಕ್ಕೆ ಇಲ್ಲಿ 29:30 ಅದರ ಭಾವಾರ್ಥದಲ್ಲಿ ಪ್ರಭುಪಾದಲ್ಲಿ ಬರೆದಿದ್ದಾರೆ, ಯಜ್ಞಾರ್ಥ ಕರ್ಮವನ್ನು ಯಜ್ಞಾರ್ಥ ಎಂದು ವರ್ಣಿಸಲಾಗಿದೆ. ಯಜ್ಞಾರ್ಥ ಕರ್ಮವೆಂದರೆ ವಿಷ್ಣುವಿನ ತೃಪ್ತಿಗಾಗಿ ಮಾತ್ರ ಮಾಡಿದ ಕರ್ಮ. ಭಗವದ್ಗೀತೆಯಲ್ಲಿ ಅದಕ್ಕೆ ಎಂತ ವರ್ಡ್ ಯೂಸ್ ಮಾಡಿದ್ದಾರೆ ಭಗವಂತ? ಏನ್ ಯೂಸ್ ಮಾಡಿದ್ದಾರೆ ವರ್ಡ್? ಯಜ್ಞಾರ್ಥ ಕರ್ಮಣು ಅನ್ಯತ್ರ ಮತ್ತೆ 3 ಟೈಪಿನ ಕರ್ಮ ಯಾವುದು? 3 ಟೈಪಿನ ಕರ್ಮ ಕರ್ಮ ಅಕರ್ಮ ಕರ್ಮ ವಿಕರ್ಮ. ಅದ್ರಲ್ಲಿ ಭಗವಂತನಿಗೋಸ್ಕರ ಕೆಲಸ ಮಾಡುವುದು ನಾವು ಎಕ್ಸಾಂಪಲ್ ಯಾವ ಕರ್ಮಕ್ಕೋಸ್ಕರ? ಕ್ಯಾಟಗರಿಯಲ್ಲಿ ಅಕರ್ಮ. ಅರ್ಥ ಉಂಟು ಅಕರ್ಮ. ಒಂದು ಅರ್ಥ ಆ ಕರ್ಮ ಅಂದ್ರೆ ಕೆಲಸ ಮಾಡದೇ ಇರುವುದು, ಅಂದ್ರೆ ವಿತೌಟ್ ಡೂಯಿಂಗ್ ಎನಿ ಆಕ್ಟಿವಿಟಿ. ಅಂಡ್ ಸೆಕೆಂಡ್ ಇಸ್ ಅಕರ್ಮ, ಅದೇನಂದ್ರೆ ಭಗವಂತ ಅಂದ್ರೆ ಅಂತಹ ಕರ್ಮ ಯಾವುದಕ್ಕೆ ಕೃಷ್ಣ ನೆಟ್ವರ್ಕ್ ಪ್ರಾಬ್ಲಮ್, ಮಾತಾಜಿ ಲೆಫ್ಟ್ ಆಗಿದ್ದಾರೆ, ಬರ್ತಾರೆ ಇವಾಗ. ಓಕೆ, ಹರೇ ಕೃಷ್ಣ. ನಾನು ಸ್ಕ್ರೀನ್ ಶೇರ್ ಮಾಡಲ್ಲ, ಬಿಕಾಸ್ ಸ್ಕ್ರೀನ್ ಶೇರ್ ಮಾಡಿದ್ರೆ ಐ ಥಿಂಕ್ ಜಾಸ್ತಿ ಹೋಗ್ತದೆ. ಸೊ ಅಕರ್ಮ, ಕರ್ಮ ಅಂಡ್ ವಿಕರ್ಮ. ಸೊ ಅದ್ರಲ್ಲಿ ಅಕರ್ಮ ಮೀನ್ಸ್ ಇಟ್ ಡಸಂಟ್ ಹ್ಯಾವ್ ರಿಯಾಕ್ಷನ್, ಯಾವುದಕ್ಕೆ ರಿಯಾಕ್ಷನ್ ಸಿಗುದಿಲ್ಲ ನಮಗೆ. ಅಂಡ್ ಇದು ಭೌತಿಕ ಜಗತ್ತಿನಲ್ಲಿ ವಿಕರ್ಮ ಆಗ್ಲಿ ಕರ್ಮ ಆಗ್ಲಿ ಎರಡಕ್ಕೆ ನಾವು ಹೇಳ್ತೇವೆ ಪುಣ್ಯ ಕರ್ಮ ಮಾಡಿದ್ರೆ ಒಳ್ಳೇದು ಅಂತ. ಪುಣ್ಯ ಕರ್ಮ ಮಾಡ್ಬೇಕು. ಕೆಲವು ಸರ್ತಿ ಏನಾಗುತ್ತಂದ್ರೆ ಈವನ್ ಭಕ್ತಿ ಸೇವೆಯನ್ನು ಸಹ ನಮ್ಮ ಪಾಪ ಪುಣ್ಯದಲ್ಲಿ ನೋಡ್ತೇವೆ. ಕರೆಕ್ಟಾ? ಹಾಗೆ ಮಾಡಿದ್ರೆ ಪುಣ್ಯ ಸಿಗ್ತದೆ, ಹಾಗೆ ಮಾಡಿದ್ರೆ ಪಾಪ ಆಗುತ್ತೆ ಅಂತ. ಬಟ್ ಭಕ್ತಿ ಸೇವೆ ಏನುಂಟು, ವೈಷ್ಣವನವರು ಮಾಡೋದು ಕೆಲಸ, ಭಕ್ತಿ ಸೇವೆ, ಇದು ಪಾಪ ಪುಣ್ಯ ಅದಕ್ಕೆ ಬರಲ್ಲ. ಬಿಕಾಸ್ ಪಾಪ ಪುಣ್ಯ ಏನುಂಟು ಇದು ಭೌತಿಕ ಜಗತ್ತಿಗೆ ಸೀಮಿತವಾದದ್ದು. ಸೊ ಕೆಲವು ಸರ್ತಿ ನಾವು ಇಲ್ಲಿ ಒಳ್ಳೆ ಕೆಲಸ ಮಾಡಿ ಪುಣ್ಯ ಸಿಗುತ್ತೆ. ಬಟ್ ಪುಣ್ಯ ಸಿಕ್ಕಿ ನಾವು ಸ್ವರ್ಗ ಹೋಗಿ, ಸ್ವರ್ಗ ಸಹ ಬೇಡ, ಇವನ್ ಬ್ರಹ್ಮನ ಲೋಕ ಹೋದ್ರೂ ಸಹ ಪ್ರಯೋಜನ ಉಂಟಾ? ಪ್ರಯೋಜನ ಉಂಟಾ? ಇಲ್ಲ. ಆ ಬ್ರಹ್ಮ ಭುವನ ಲೋಕ ಪುನರಾವರ್ತಿನೋರ್ಜುನ. ಆ ಬ್ರಹ್ಮ ಭುವನ ಲೋಕ ಪುನರಾವರ್ತಿನೋರ್ಜುನ. ಅರ್ಜುನ, ನೀನ್ ಇವನ್ ಆ ಬ್ರಹ್ಮ ಭುವನ ಲೋಕ, ಈ ಎಲ್ಲ ಇವನ್ ಬ್ರಹ್ಮ ಲೋಕದಿಂದ ಇವನ್ ಒಂದು ಆಂಟ್, ಕರೆಕ್ಟ್, ಅಲ್ಲಿ ತನಕ ಎಲ್ಲ ಏನುಂಟು ಭೌತಿಕ ಜಗತ್ತಿನಲ್ಲೇ ಉಂಟು. ನೀವು ಅಲ್ಲಿ ಹೋದ್ರು ಬ್ರಹ್ಮನ ಲೋಕ, ಬ್ರಹ್ಮ ಏನೋ ಸತ್ಯಲೋಕ, ತಪಲೋಕ, ಜನಲೋಕ, ಸಿದ್ಧಲೋಕ, ಮತ್ತೆ ಸ್ವರ್ಗಲೋಕ, ಕಿನ್ನರ ಲೋಕ, ಗಂಧರ್ವ ಲೋಕ, ಒಳ್ಳೆ ಒಳ್ಳೆ ಲೋಕ ನೋಡ್ಲಿಕ್ಕೆ ತುಂಬಾ ತುಂಬಾ ಚಂದ, ತುಂಬಾ ಚಂದ. ಅಂದ್ರೆ ವೆಲ್ತ್, ಫುಲ್ ಆಫ್ ವೆಲ್ತ್. ಬಟ್ ಇಸ್ ದೇರ್ ಎನಿ ಯೂಸ್? ಈಗ ನಾನು ಕೆಲವರು ಭಕ್ತಿ ಸೇವೆಗೆ ಬರ್ತಾರೆ ಪುಣ್ಯ ಅರ್ಜಿಸ್ಲಿಕ್ಕೆ, ನನಗೆ ಪುಣ್ಯ ಸಿಗುತ್ತೆ ಅಂತ. ಇದು ಮಾಡಿ ಪುಣ್ಯ ಸಿಗುತ್ತೆ. ಓಕೆ, ನಾನು ಪುಣ್ಯ ತೆಗೆದುಕೊಡ್ತೇನೆ, ಆದ್ರೆ ಭಗವಂತನ ಭಕ್ತಿ ಕಂಪ್ಲೀಟ್ಲಿ ನಾನು ಮಾಡುದಿಲ್ಲ, ಪುಣ್ಯ ಬರುತ್ತೆ, ನಾನು ಸ್ವರ್ಗಕ್ಕೆ ಹೋಗ್ತೇನೆ, 10,000 ವರ್ಷ ಸ್ವರ್ಗದಲ್ಲಿ ಇರ್ತೇನೆ. ಅದ್ರೊಳಗೆ ಏನಾಗಿರುತ್ತೆ ಇಲ್ಲಿ ಭೂಲೋಕದಲ್ಲಿ? ಪ್ರಭುಪಾದ ಹೇಳ್ತಾರೆ, ಯು ಟೇಕ್ ಆಲ್ ದ ಪುಣ್ಯ, ಯು ಟೇಕ್ ಆಲ್ ದ ಪಾಯಸ್ ರಿಯಾಕ್ಷನ್ಸ್, ಗೋ ಟು ಸ್ವರ್ಗ. ವೆನ್ ಯು ಕಮ್ ಬ್ಯಾಕ್ ಏನಾಗಿರುತ್ತೆ? ವಾಟ್ ಈಸ್ ದಿಸ್ ಗೋಲ್ಡನ್ ಏಜ್? ಗೋಲ್ಡನ್ ಏಜ್ ಅಂತ ಹೇಳಿದ್ದಾರೆ ಪ್ರಭುಪಾದ್. ಏನದು ಗೋಲ್ಡನ್ ಏಜ್ ಅಂದ್ರೆ?
ಅದು 10 ವರ್ಷ, ಇನ್ನು 10,000 ವರ್ಷ. ಅದು ಒಳ್ಳೆಯ ವರ್ಷ ಈ ಒಂದು ಇದರಲ್ಲಿ, ಅಂದರೆ ಕಲಿಯುಗದಲ್ಲಿ ಮೊದಲ 10,000 ವರ್ಷ ಒಳ್ಳೆಯ ವರ್ಷ. ಅಲ್ಲಿ ಭಕ್ತಿ. ಯಾಕೆಂದ್ರೆ ಪ್ರಭುಪಾದರು ಹೇಳಿದ್ದಾರೆ, ಅವರ ಪುಸ್ತಕಗಳೆಲ್ಲ ಎಲ್ಲವೂ ಇನ್ನು 10,000 ವರ್ಷದವರೆಗೆ ಇರ್ತದೆ. ಅದಾದ ಮೇಲೆ ಅದರ ಇದಿರೋದಿಲ್ಲ. ಜನ ಇನ್ನೇನು ಅಧರ್ಮ. 10,000 ವರ್ಷ ಯಾಕೆ? ಅದಕ್ಕಿಂತ ಆಮೇಲೆ ಅದಕ್ಕಿಂತ ಮುಂಚೆ ಯಾಕೆ ಇಲ್ಲ? ಯಾಕೆ 10,000 ವರ್ಷ? ಯಾರಿಂದ ಅದು ಸ್ಟಾರ್ಟ್ ಆಗಿದೆ? ಫ್ರಮ್ ಹೂಮ್ ಇಟ್ ಸ್ಟಾರ್ಟೆಡ್? ಯಾವ ಇಯರ್ ಇಂದ ಸ್ಟಾರ್ಟ್ ಆಯ್ತು? ಚೈತನ್ಯ ಮಹಾಪ್ರಭು. ಎಸ್, ಚೈತನ್ಯ ಮಹಾಪ್ರಭು ಸಂಕೀರ್ತನ ಯಜ್ಞ. ಚೈತನ್ಯ ಮಹಾಪ್ರಭು ಇದು ಭೂಲೋಕಕ್ಕೆ ಬಂದ ಕೂಡ್ಲೆ ಅದು 10,000 ವರ್ಷ ಸ್ಟಾರ್ಟ್ ಆಗಿದೆ. ಅಂಡ್ ದಿಸ್ ಇಸ್ ಕಾಲ್ಡ್ ಗೋಲ್ಡನ್ ಏಜ್ ಬಿಕಾಸ್ ಗೋಲ್ಡನ್ ಅವತಾರ್. ಇದು ಚಿನ್ನದ ವರ್ಷ ಅಂತೆ 10,000 ವರ್ಷದ. ಯಾಕೆ? ಯಾಕಂದ್ರೆ ಚಿನ್ನದ ಅವತಾರ ಬಂದಿದೆ. ಯಾರದು? ಮೋಲ್ಟನ್ ಗೋಲ್ಡ್. ತಪ್ತ ಕಾಂಚನ ಗೌರಾಂಗಿ ಶ್ರೀ ರಾಧಾರಾಣಿ ಅಂಡ್ ಗೌರಾಂಗ ಯಾರು? ಚೈತನ್ಯ ಮಹಾಪ್ರಭು. ಅಂಡ್ ಚೈತನ್ಯ ಮಹಾಪ್ರಭು ಏನ್ ತಂದ್ರು ನಮ್ಗೆ? ನೀವು ನಾಮ ಜಪ. ಗೋಲೋಕೇರ ಪ್ರೇಮಧನ ಹರಿನಾಮ ಸಂಕೀರ್ತನ ಅಂತಂದ್ರು. ಸೊ 10,000 ವರ್ಷ ತನಕ ನಮ್ಗೆ ಪ್ರಭುಪಾದ್ ಹೇಳಿದ್ ಒಂದು ಜನ ಕೇಳಿದ್ರು ಪ್ರಭುಪಾದ್ ಕಲ್ಕಿ ಬರುವಾಗ, ಕಲಿಯುಗ ಎಂಡ್ ಆಗ್ತದಲ್ಲ, ಕಲ್ಕಿ ಬರುವಾಗ ಆಗಸ ಡಿವೋಟೀಸ್ ಇರ್ತಾರ, ಇಸ್ಕಾನ್ ಇರುತ್ತಾ ಅಂತ. ಓಕೆ, ಪ್ರಭುಪಾದ್ ಹೇಳಿದ್ರು ನೋ. ಯಾಕೆ? ಯಾಕೆ? ಕಲ್ಕಿ ಯಾವ್ದಕ್ಕೆ ಬರುದು? ಎಲ್ಲರನ್ನು ಸಂಹಾರ ಮಾಡ್ತಾ ಹೋಗ್ತಾರೆ. ಪ್ರಭುಪಾದ್ ಹೇಳ್ತಾರೆ ಕಲ್ಕಿ ವೋಂಟ್ ಕಮ್ ಅಂಡ್ ಪ್ರೀಚ್. ಚೈತನ್ಯ ಮಹಾಪ್ರಭು ಪ್ರೀಚಿಂಗ್ ಮಾಡಿದ್ರು, ಇವನ್ ಕೃಷ್ಣ ಪ್ರೀಚಿಂಗ್ ಮಾಡಿದ್ರು. ಕರೆಕ್ಟ್, ಭಗವದ್ಗೀತಾ ಹೇಳಿಕೊಟ್ರು ನಮ್ಗೆ. ಕೃಷ್ಣ ಸಮೇತ ಪ್ರೀಚಿಂಗ್ ಮಾಡಿದ್ರು, ಚೈತನ್ಯ ಮಹಾಪ್ರಭು ಪ್ರೀಚಿಂಗ್ ಮಾಡಿದ್ರು, ಆಚಾರ್ಯಸ್ ಪ್ರೀಚಿಂಗ್ ಮಾಡಿದ್ರು. ಕಲ್ಕಿ ಪ್ರೀಚಿಂಗ್ ಮಾಡಲ್ಲ ಅಂದ್ರೆ ಬಂದು ಆಕ್ಷನ್ ಅಂದ್ರೆ ಎಂತ? ಡೈರೆಕ್ಟ್ ಸಂಹಾರ ಮಾಡೋದು, ಅವ್ರು ವಿಧ್ವಂಸ ಲಾಸ್ಟಿಗೆ. ಸೊ ಆ ಟೈಮ್ ಅಲ್ಲಿ ಪ್ರೀಚಿಂಗ್ ಮೂಮೆಂಟ್ ಇದು ಏನು ಪ್ರಯೋಜನ ಇಲ್ಲ ಇಸ್ಕಾನ್. ಸೊ ಆಲ್ರೆಡಿ ಹೂಎವರ್ ಡಿವೋಟೀಸ್ ಇದ್ದಾರೆ ಆ 10,000 ವರ್ಷ ಒಳಗೆ ವಾಪಸ್ ಹೋಗಿ ಆಗ್ತದೆ. ಆದ್ಮೇಲೆ ಅದು ಘೋರ ಕಲಿಯುಗ ಸ್ಟಾರ್ಟ್ ಆಗ್ತದೆ. ಕೆಲವರು ಹೇಳ್ತಾರೆ 2012 ಅಲ್ಲಿ ಪ್ರಳಯ ಬರ್ಬೇಕಿತ್ತಂತೆ, 2024 ಅಲ್ಲಿ ಬರ್ತದೆ. ನೋ, ಹಾಗೇನು ಇಲ್ಲ. ವಾಟೆವರ್ ಶ್ರೀಮದ್ ಭಾಗವತಂ ಅಲ್ಲಿ ಏನಿದೆ, ಪುರಾಣದಲ್ಲಿ ಏನಿದೆ ಹಾಗೇನೆ ಆಗೋದು. ಯಾರು ಸಹ ಚೇಂಜಸ್ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಸೊ ಹಾಗಾಗಿ ಇದು ಗೋಲ್ಡನ್ ಏಜ್. ಸೊ ನಾನು ಪುಣ್ಯ ಅರ್ಜಿತ ಮಾಡಿ ನಾನು ಸ್ವರ್ಗಕ್ಕೆ ಹೋಗ್ತೇನೆ. ಸ್ವರ್ಗಕ್ಕೆ ಹೋಗಿ ಆದ್ಮೇಲೆ 10 ವರ್ಷ ಆದಿ ವಾಪಸ್ ಬಂದ್ಮೇಲೆ ಇಲ್ಲಿ ನೋಡ್ತೇನೆ, ಏನಾಗಿರುತ್ತೆ? ಇಸ್ಕಾನ್ ಇರಲ್ಲ, ಸಂಕೀರ್ತನ ಯಜ್ಞ ಇರಲ್ಲ. ಸೊ ಇಟ್ ಈಸ್ ವೆರಿ ಡಿಫಿಕಲ್ಟ್ ಆಫ್ಟರ್ ದಟ್. ಸಂಕೀರ್ತನ ಯಜ್ಞ ಮಾಡಿ ನಾವು ಭಗವಂತನ ಧಾಮಕ್ಕೆ ಈಸಿಲಿ ಹೋಗ್ಬೋದು. ಆಕ್ಚುಲಿ ಪ್ರೊಪರ್ ದಿಸ್ ಇಸ್ ದ ಈಸಿಯೆಸ್ಟ್ ಪ್ರಾಸೆಸ್. ಕರೆಕ್ಟಾ? ಬೇರೆ ಎಲ್ಲಾ ನೋಡಿ, ಐದರ್ ನಾವು ಸತ್ಯುಗದಲ್ಲಿ ಏನಿತ್ತು? ಸತ್ಯುಗ ವಾಟ್ ಇಸ್ ದ ಪ್ರಾಸೆಸ್? ಭಗವಂತನಿಗೆ ಧ್ಯಾನ. ಮತ್ತೆ ಇದು ತ್ರೇತಾಯುಗದಲ್ಲಿ ಯಜ್ಞ. ಮತ್ತೆ ದ್ವಾಪರ ಯುಗದಲ್ಲಿ ಅರ್ಚನಾ. ಕಲಿಯುಗದಲ್ಲಿ ಹರಿನಾಮ ಸಂಕೀರ್ತನ. ಹರಿನಾಮ. ಅಂಡ್ ಗೋಸ್ವಾಮಿ ಹೇಳ್ತಾರೆ ಕಲೇರ್ದೋಷನಿದೆ ರಾಜನ್ ಅಸ್ತೇಕೋ ಮಹಾಗುಣ ಕೀರ್ತನಾತ್ ಏವ ಕೃಷ್ಣಸ್ಯ ಮುಕ್ತ ಸಂಘಸ್ಯ ಜಾಯತೆ. ಮುಕ್ತ ಸಂಘಸ್ ಪ್ರಾರಂಭಿಸಿ ಹೇಳ್ತಾರೆ ಏನಂತ? ಕಲೇರ್ದೋಷನಿದೆ ರಾಜನ್. ಕಲಿಯುಗ ಶ್ರೀಮದ್ ಭಾಗವತಂ ಕಲಿಯುಗದ ಬಗ್ಗೆ ಏನಂತ ಹೇಳ್ತಾರೆ? ಕಲಿಯುಗದ ಬಗ್ಗೆ ಫಸ್ಟ್ ಕ್ಯಾಂಟೋ ಅಲ್ಲಿ, ಫಸ್ಟ್ ಸ್ಕಂದ ತುಂಬಾ ಒಳ್ಳೆ ಡಿಸ್ಕ್ರಿಪ್ಷನ್ ಕೊಡ್ತಾರೆ. ನಮ್ಮನ್ನು ಗ್ಲೋರಿಫೈ ಮಾಡ್ತಿದ್ದಾರೆ ಸೂತ ಗೋಸ್ವಾಮಿ. ಕಲಿಯುಗದ ಜನರನ್ನು ನಮ್ಗೆ ಹೊಗಳ್ತಿದ್ದಾರೆ. ಏನ್ ಶ್ಲೋಕ ಅದು? ಪ್ರಾಯೇಣ ಅಲ್ಪಾಯುಷ ಸಭ್ಯ ಕಲವು ಅಸ್ಮಿನ್ ಯುಗೆ ಜನಾಃ ಮಂದಾಸು ಮಂದಮತಯೋ ಮಂದ ಭಾಗ್ಯಾವು ಉಪದ್ರುತಾಃ. ಪ್ರಾಯೇಣ ಅಲ್ಪಾಯುಷ ಸಭ್ಯ ಕಲೆ ಅಸ್ಮಿನ್ ಯುಗೆ ಜನ. ಸೊ ಸೂತ ಗೋಸ್ವಾಮಿ ನಮ್ಮನ್ನು ಹೊಗಳ್ತಿದ್ದಾರೆ, ಪ್ರಾಯಣ ಅಲ್ಪಾಯುಷ ಸಭ್ಯ. ಇದು ಕಲಿಯುಗದಲ್ಲಿ ಅಲ್ಪ ಪ್ರಾಣ ಎಲ್ಲರಿಗೆ ನಾವೆಣಿಸ್ತಿದ್ದೇವೆ. ಐ ವಾಂಟ್ ಟು ಲಿವ್ ಲಾಂಗ್, ಚಿರಂಜೀವಿ ಭವ, ಮತ್ತೇನೆಲ್ಲ ಆಯುಷ್ಮಾನ್ ಭವ, ಐ ಆಮ್ ಸೋ ಹ್ಯಾಪಿ. ಮಂದ ಸುಮಂದ ಮತಯೋ, ಮಂದ ಬುದ್ಧಿ,
ಮೊದ್ಲು ಒಂದ್ ಸೀನಿಯರ್ ಡಿವೋಟಿ ಇದ್ರು, ಅವ್ರು ಹೇಳ್ತಿದ್ರು ಮೊದ್ಲು ಮಸ್ತಕ, ನೈಮಿಷಾರಣ್ಯ ಋಷಿ ಅವರೆಲ್ಲ ಇರುವಾಗ ಅವರೆಲ್ಲ ಪುಸ್ತಕ ಇಟ್ಕೊಂಡು ಕುತ್ಕೊಳ್ಳಿಲ್ಲ ಅಲ್ಲಿ ಬರೀಲಿಕ್ಕೆ, ಮಸ್ತಕ. ಬಟ್ ನಾವು ಇಟ್ಸ್ ಪುಸ್ತಕ ಕಂಪಲ್ಸರಿ. ಭಾಗವತಂ ಕ್ಲಾಸಿಗೆ ಬರುವಾಗ ಒಂದು ಪುಸ್ತಕ ಇರ್ಲೇಬೇಕು, ಬಿಕಾಸ್ ಅದು ಪಾಯಿಂಟ್ಸ್ ನೋಟ್ ಮಾಡ್ಲಿಕ್ಕೆ ಇಟ್ಸ್ ವೆರಿ ಗುಡ್. ನಾವೆಣಿಸ್ತೇವೆ ಸ್ಕೂಲ್ ನೋಟ್ಸ್ ಎಲ್ಲ ಸ್ಕೂಲ್ ಕಾಲೇಜಲ್ಲಿ ಮುಗಿತೀನಿ ಯಾಕೆ ಅಂತ. ನೋ, ಟು ಮೇಕ್ ಯೋರ್ ಮೈಂಡ್ ಬ್ರೈನ್ ಶಾರ್ಪ್ ಯು ನೀಡ್ ಟು ರೈಟಿಂಗ್ ಎಕ್ಸಸೈಸ್ ಇರ್ಲೇಬೇಕು ಡೈಲಿ. ಶ್ಲೋಕ ಬರೆದ್ಕೊಳ್ಳಿ, ಅದನ್ನ ಬೈ ಹಾರ್ಟ್ ಮಾಡ್ಲಿಕ್ಕೆ ನೆನಪು ಮಾಡಿ. ಹೌ ಕ್ಯಾನ್ ಯು ಬೈ ಹಾರ್ಟ್ ದ ಶ್ಲೋಕಾಸ್? ನಾವು ಜಪ ಮಾಡುವಾಗ 16 ರೌಂಡ್ಸ್ ಮಾಡ್ತೇವಲ್ಲ, ಜಾಸ್ತಿಯಾಗಿ ಇಲ್ಲಿ 16 ರೌಂಡ್ಸ್ ಮಾಡುವವರಿದ್ದಾರೆ. ಸೊ 16 ರೌಂಡ್ಸ್ ಮಾಡುವಾಗ ಒಂದು ರೌಂಡ್ ಆದ್ಮೇಲೆ ಒಂದ್ ಶ್ಲೋಕ ಬರ್ದಿಟ್ಕೊಳ್ಳಿ, ಅದನ್ನು ಒಂದ್ಸರ್ತಿ ಹೇಳಿ, ರಿಪೀಟ್ ಮಾಡಿ, ಮತ್ತೆ ಪುನೊಮ್ಮೆ ಒಂದ್ ರೌಂಡ್ ಹರೇ ಕೃಷ್ಣ ಜಪ ಮಾಡಿ. ಸೊ ಇನ್ ದಿಸ್ ವೇರಿಯಸ್ ಬೇರೆ ಬೇರೆ ವೇಸ್ ಇದೆ, ಡಿವೋಟೀಸ್ ಅವರೆಲ್ಲ ಮಾಡ್ತಾರೆ ಬೇರೆ ಬೇರೆ ಟೈಪ್ ಅಲ್ಲಿ ರಿಮೆಂಬರಿಂಗ್. ಸೊ ನಾವು ಬರ್ದು ಕಲಿಯುವುದು. ಸೊ ಕಲಿಯುಗದಲ್ಲಿ ಮಂದ ಸುಮಂದ ಮತೆಯು ಮಂದ ಬುದ್ಧಿ. ವಿ ಆಲ್ ಥಿಂಕ್ ವಿ ಆರ್ ಇಂಟೆಲಿಜೆಂಟ್. ಸೈಂಟಿಸ್ಟ್ ನವರನ್ನು ನೋಡಿ, ಅವರು ತುಂಬಾ ದೇ ಆರ್ ವೆರಿ ಪ್ರೌಡ್ ಸೈಂಟಿಸ್ಟ್ ನವರು. ಯಾಕೆ? ಬಿಕಾಸ್ ಅವ್ರು ಎಣಿಸ್ತಾರೆ ದೇ ಆರ್ ವೆರಿ ಇಂಟೆಲಿಜೆಂಟ್. ಬಟ್ ವ್ಯಾಸದೇವ ಏನು ಬರೀತಿದ್ದಾರೆ? ಮಂದ ಸುಮಂದ ಮತೆ. ಸುಮಂದ, ಮಂದಸ ಇಲ್ಲ, ಸುಮಂದ, ವೆರಿ ವೆರಿ ಡಲ್ ಮೈಂಡೆಡ್, ವೀಕ್ ಮೈಂಡೆಡ್ ಪೀಪಲ್. ವೀಕ್ ಮೈಂಡೆಡ್ ಅಂದ್ರೆ ಚೂರ್ ನೋವಾದ್ರೆ ಸಾಕು, ಚೂರ್, ಜಾಸ್ತಿ ಏನ್ಬೇಡ, ಸ್ವಲ್ಪ ನೋವಾದ್ರೆ ಸಾಕು, ಸ್ಟಾರ್ಟ್ ಡಿಪ್ರೆಷನ್, ಆಂಗ್ಸೈಟಿ, ಮತ್ತೇನು ಏನೇನೋ ಹೆಸರು ಕೊಡ್ತಾರೆ, ಡಿಪ್ರೆಷನ್ ಮತ್ತೆ ಟೆನ್ಷನ್. ಸ್ವಲ್ಪ ಪುಷ್ ಮಾಡಿದ್ರೆ ಸಾಕು, ಸ್ವಲ್ಪ ವಾಯ್ಸ್ ರೇಸ್ ಮಾಡಿ. ಅದಕ್ಕೋಸ್ಕರ ಈಗಿನ ಮಕ್ಕಳು ನೋಡಿ, ಸ್ಕೂಲಿಗೆ ಕಾಲೇಜಿಗೆ ನಾವು ಸೇರಿಸ್ತೇವೆ. ಸ್ಪೆಷಲಿ ಸ್ಕೂಲಿಗೆ ಸೇರಿಸುವಾಗ ಫಸ್ಟ್ 2 years ಅಟ್ಲೀಸ್ಟ್ 5th ಸ್ಟ್ಯಾಂಡರ್ಡ್ ತನಕ ಏನು ಹೇಳಲ್ಲ ಮಕ್ಕಳು, ಬೈದ್ರೆ. 6th ಸ್ಟ್ಯಾಂಡರ್ಡ್ ಆಗುವಾಗ ಎದುರುತ್ತರ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂಡ್ ಕಾಲೇಜಲ್ಲಿ ಅಂತೂ ಕೇಳೋದ್ ಬೇಡ, ಇಟ್ಸ್ ಗಾನ್. ಯಾಕೆ? ಬಿಕಾಸ್ ಅಲ್ಲಿ ಸಭ್ಯತೆ ಇಲ್ಲ. ಅಂಡ್ ಇದು ಕಲಿಯುಗದ ಪ್ರಾಡಕ್ಟ್ ನಮ್ಗೆ. ಸೊ ಮಂದ ಸುಮಂದ. ಅಂಡ್ ಇಫ್ ಯು ರೇಸ್, ಮೊದ್ಲಿದ್ರೆ ಹೊಡಿತಿದ್ರು, ಈಗ ಹೊಡಿಲಿಕ್ಕೆ ಸಹ ಇಲ್ಲ. ಈಗ ವಾಯ್ಸ್ ರೇಸ್ ಮಾಡ್ಲಿಕ್ಕೆ ಸಹ ಇಲ್ಲ. ಟೀಚರ್ಸ್ ಕೂಗ್ಲಿಕ್ಕೆ ಸ್ಟಾರ್ಟ್, ಕೂಗಿ ಕಂಪ್ಲೇಂಟ್ ಮಾಡಿ ಮತ್ತೆ ದೊಡ್ಡ ವಿಷಯ ಆಗ್ತದೆ. ಯಾಕೆ? ವೀಕ್ ಮೈಂಡೆಡ್ನೆಸ್. ನಾನೊಂದು ಮಾತಾಜಿ ಹತ್ರ ಮಾತಾಡ್ತಿದ್ದೆ ವೃಂದಾವನದಲ್ಲಿ. ಸೊ ನಾನ್ ಹೇಳಿದೆ, ಮಾತಾಜಿ, ಅಪ್ಕಮಿಂಗ್ ಯಂಗ್ಸ್ಟರ್ಸ್, ಚಿಕ್ಕ ಮಕ್ಕಳು, ಅವ್ರು ಈಗ್ಲೇ ಮೊಬೈಲ್ ಅಲ್ಲಿ ಇರ್ತಾರೆ, ಮತ್ತೆ ಏನಾಗ್ಬೋದು ಫ್ಯೂಚರ್ ಅಲ್ಲಿ. ಮತ್ತೆ ಸ್ವಲ್ಪ ಸರ್ವಿಸ್ ಮಾಡುವಾಗ ಸ್ವಲ್ಪ ಹಾಗೆ ಮಾಡ್ಬೇಡ, ಹೀಗೆ ಮಾಡು ಅಂತ ಹೇಳಿದ್ರೆ ಸಹ ಕೂಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಅವ್ರು ಕೋಪ ಮಾಡ್ತಾರೆ, ಅವ್ರು ಹೋಗ್ತಾರೆ ಅಲ್ಲಿಂದ. ದೇ ಜಸ್ಟ್ ಕ್ವಿಟ್. ಆ ಸರ್ವಿಸ್ ಅನ್ನು ಬಿಟ್ಟು ಹೋಗ್ತಾರೆ. ಏನ್ ಮಾಡುದು? ಈವನ್ ಈಗಿನ ಜನರು ಸಹ ಹಾಗೇನೆ, ಏನ್ ಮಾಡುದು ಅಂತ ಕೇಳ. ಅವ್ರು ಹೇಳಿ ದೇ ಆರ್ ಲೈಕ್ ಸ್ನೋಫ್ಲೇಕ್ಸ್ ಅಂದ್ರೆ ನಾವು ಫಿಲ್ಮ್ ಅಲ್ಲಿ ಎಲ್ಲ ನೋಡಿರ್ಬೋದು. ಸೌತ್ ಇಂಡಿಯಾ ಇಲ್ಲ, ಡೆಫಿನೆಟ್ಲಿ ಆಚೆ ಔಟ್ಸೈಡ್ ಕಂಟ್ರೀಸ್ ಅಲ್ಲಿ ಸ್ನೋಫಾಲ್ ಆದಾಗ ಲೀವ್ಸ್ ಮೇಲೆ ಎಲ್ಲ, ಇದು ಮರದಲ್ಲೆಲ್ಲ ಫ್ಲೇಕ್ಸ್ ತರ ಲೀವ್ಸ್ ಮೇಲೆ ಒಂದು ಪ್ರಿಂಟ್ ಆಗಿರುತ್ತೆ, ಐಸ್ ತರ. ಓಪನ್ ಮಾಡಿದ್ರೆ ಗ್ಲಾಸ್ ತರ, ಗ್ಲೇಷಿಯರ್ಸ್ ತರ ಆಗಿರುತ್ತೆ. ನೀವು ಜಾಸ್ತಿ ಪ್ರೆಷರ್ ಕೊಟ್ರೆ ಏನಾಗುತ್ತೆ? ಅದ್ರ ಮೇಲೆ, ಗ್ಲಾಸ್ ಮೇಲೆ, ಐಸ್ ಗ್ಲಾಸ್ ಆಗಿರುತ್ತಲ್ಲ, ಜಾಸ್ತಿ ಪ್ರೆಷರ್ ಕೊಟ್ರೆ ಏನಾಗುತ್ತೆ? ಕಟ್ ಆಗುತ್ತೆ, ಕರೆಕ್ಟ್? ಅಂಡ್ ಸ್ವಲ್ಪ ಜೋರ್ ಗಾಳಿ ಬಂದ್ರು ಸಹ ಇಟ್ ವಿಲ್ ಬ್ರೇಕ್. ಸೊ ಅವ್ರು ಹೇಳ್ತಾರೆ, ಟುಡೇಸ್ ಪೀಪಲ್ ಆರ್ ಲೈಕ್ ಸ್ನೋಫ್ಲೇಕ್ಸ್ ಈವನ್ ಇನ್ ಡಿವೋಷನಲ್ ಸರ್ವಿಸ್. ಪ್ರಭುಪಾದ್ ಇರುವಾಗ ಪ್ರಭುಪಾದ್ ಬೈತಿದ್ರು, ರಾಸ್ಕಲ್, ಅದು ಇದು ಅಂತ ಹೇಳಿ. ಬಟ್ ದೇ ವರ್ ಟೇಕಿಂಗ್. ಈಗಿನ ದೇ ಆರ್ ನಾಟ್ ಲೈಕ್ ದಟ್. ಸೊ ಮಂದ ಸುಮಂದ ಮಥಯು, ವೆರಿ ಡಲ್ ಮೈಂಡೆಡ್, ವೀಕ್ ಮೈಂಡೆಡ್, ಗಾನ್ ಕೇಸ್ ಇದು. ಅಂಡ್ ಮಂದ ಸುಮಂದ ಮತೆಯೋ ಮಂದ ಭಾಗ್ಯ ಸಹ ಒಳ್ಳೇದಿಲ್ಲ. ಅಂಡ್ 12th ಕ್ಯಾಂಟೋ 12ನೇ ಸ್ಕಂದದಲ್ಲಿ ಬರೀತಾರೆ. ಹೇಗಿದೆ? 12ನೇ ಸ್ಕಂದದಲ್ಲಿ ಅಲ್ಲಿ ಬರೀತಿದ್ದಾರೆ, ಕಲಿಯುಗದ ಜನರು ಯಾಕೆ ಅದು ಮಂದ ಭಾಗ್ಯ ಅಂದ್ರೆ, whom we have loved are far away. ಯಾರು ನಮ್ಗೆ ಪ್ರೀತಿ ಮಾಡ್ತಾರೆ, ನಾವು ಯಾರಿಗೆ ಪ್ರೀತಿ ಮಾಡ್ತಿದ್ದೇವೆ ಅವ್ರು ತುಂಬಾ ದೂರದಲ್ಲಿದ್ದಾರಂದ್ರೆ, ಹತ್ತಿರ ಇಲ್ಲ. ಅಂದ್ರೆ ಅಪ್ಪ ಅಮ್ಮ ಊರಲ್ಲಿ, ಮಕ್ಕಳು ವಿದೇಶದಲ್ಲಿ, ಗಂಡ ಒಂದು ದೇಶದಲ್ಲಿ, ಹೆಂಡತಿ ಇನ್ನೊಂದು ದೇಶದಲ್ಲಿ.
ಅವ್ರ ಗಂಡ ಒಂದು ಮನೆಯಲ್ಲಿ, ಹೆಂಡತಿ ಇನ್ನೊಂದು ಊರಿನ ಇನ್ನೊಂದು ಮನೆಯಲ್ಲಿ, ಯಾಕೆ ಜಾಬ್ ಮಾಡ್ಲಿಕ್ಕೆ, ಫ್ಯಾಮಿಲಿ ನೋಡ್ಲಿಕ್ಕೆ, ಹಾಗೆ ಹೀಗೆ ಅಂತ ರೀಸನ್ಸ್. ಬಟ್ ವಾಟ್ ಎವರ್ ಪ್ರೀತಿ ಮಾಡುವ ಸೋಕಾಲ್ಡ್ ಪ್ರೀತಿ, ಇದು ಭೌತಿಕ ಜಗತ್ತಿನ ಸೋಕಾಲ್ಡ್ ಪ್ರೀತಿ ಮಾಡುವವರು ಸಹ ದೂರ ದೂರದಲ್ಲಿದ್ದಾರೆ. ಅಂಡ್ ಎವ್ರಿ ಟೈಮ್ ಡೌಟ್ ಮಾಡೋದು, ಏನಾಗ್ತಿದೆಯೇ, ಏನಾಗುತ್ತೋ ಅಂತ. ಮತ್ತೆ ಸ್ಯಾಡ್ನೆಸ್, ಅವ್ರು ಕಾಲ್ ಮಾಡ್ಲಿಲ್ಲ, ಇವ್ರು ಮೆಸೇಜ್ ಮಾಡ್ಲಿಲ್ಲ, ಸ್ಯಾಡ್ನೆಸ್. ಇಮ್ಮಿಡಿಯೇಟ್ ರೆಸ್ಪಾನ್ಸ್ ಇಲ್ಲ, ಸೊ ಇಮ್ಮಿಡಿಯೇಟ್ ಸ್ಯಾಡ್ನೆಸ್. ಸೋ ಕಾಲ್ಡ್ ಅಡ್ವಾನ್ಸ್ಮೆಂಟ್, ಪ್ರಭುಪಾದ ಸೋ ಕಾಲ್ಡ್ ಅಡ್ವಾನ್ಸ್ಮೆಂಟ್ ಇಸ್ ನಾಟ್ ಆಕ್ಚುಲಿ ಅಡ್ವಾನ್ಸ್ಮೆಂಟ್. ಪ್ರಭುಪಾದ ಒಂದು ವರ್ಡ್ ಯೂಸ್ ಮಾಡ್ತಾರೆ, ಈಗಿನ ಒಂದು ಸಿವಿಲೈಸೇಷನ್, ನಾಗರಿಕತೆಗೆ ಪ್ರಭುಪಾದ ಹೇಳ್ತಾರೆ ಪಾಲಿಶ್ಡ್ ಅನಿಮಲ್ ಸಿವಿಲೈಸೇಷನ್. ಪಾಲಿಶ್ಡ್ ಅನಿಮಲ್ ಸಿವಿಲೈಸೇಷನ್ ಅಂದ್ರೆ ಅನಿಮಲ್ ಸಿವಿಲೈಸೇಷನ್ ಪಶುವಿನ ನಾಗರಿಕತೆ, ಬಟ್ ಚೂರ್ ಅಡ್ವಾನ್ಸ್, ಸ್ವಲ್ಪ ಚೂರ್ ಅಡ್ವಾನ್ಸ್ ಆಗಿದೆ ಅಷ್ಟೇ. ಸೋ ಕಾಲ್ಡ್ ಪ್ರೌಡ್ನೆಸ್, ಪ್ರಭುಪಾದ ಹೇಳ್ತಾರೆ ಇಟ್ಸ್ ಆಲ್ ವೇಸ್ಟ್ ಅಂಡ್ ಎವ್ರಿಬಡಿ ಇಸ್ ಅ ರಾಸ್ಕಲ್ ಅವ್ರು ಹೇಳ್ತಾರೆ ಅವ್ರ ಲ್ಯಾಂಗ್ವೇಜ್ ಅಲ್ಲಿ. ಬಟ್ ಇಲ್ಲಿ ನಾವು ನೋಡ್ಬೇಕಂದ್ರೆ ಕಲಿಯುಗದ ಜನರು ಹಾಗೇನೆ ಇದ್ದಾರೆ ಇಲ್ಲಿ, ಕರೆಕ್ಟ್. ಅಂಡ್ ಉಪಾದೃತ, ಲಾಸ್ಟ್ಲಿ ವ್ಯಾಸದೇವರು ಹೇಳ್ತಾರೆ ಉಪಾದೃತ ಅಂದ್ರೆ ಉಪದ್ರ, ಮನಸ್ಸು ಉಪದ್ರ, ವ್ಯಕ್ತಿತ್ವ ಉಪದ್ರ. ಬೇರೆಯವ್ರ ಉಪದ್ರ ಕೊಡ್ಬೇಕಂತಿಲ್ಲ ಅಂತ ಈ ಕಲಿಯುಗದಲ್ಲಿ, ನಮ್ಮನೆ ನಾವು ಉಪದ್ರ ಕೊಡ್ತಾ ಇರ್ತೇವೆ. ಅದಕ್ಕೆ ಕಲಿಯುಗದಲ್ಲಿ ಸಿಂಪಲ್ ಪ್ರಾಸೆಸ್ ಅಂದ್ರೆ ಯಾವುದು? ಸಿಂಪ್ಲೆಸ್ಟ್ ಪ್ರಾಸೆಸ್ ಹರಿನಾಮ ಸಂಕೀರ್ತನೆ, ಮಹಾಮಂತ್ರ. ಮಹಾಮಂತ್ರ. ಬಟ್ ಅದು ಸಹ ಜಪ ಮಾಡುವಾಗ ಸಹ ನಾವೇ ಕಾಂಪ್ಲೆಕ್ಸ್ ಮಾಡಿ ಬಿಡ್ತೇವೆ ಅದನ್ನು. ಇಟ್ಸ್ ಸೋ ಈಸಿ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಇಟ್ಸ್ ಸೋ ಸಿಂಪಲ್, ಕರೆಕ್ಟ್. ಬಟ್ ನಮ್ಮ ಮನಸ್ಸು, ನಮ್ಮ ಕ್ಯಾರೆಕ್ಟರ್, ನಮ್ಮ ಬುದ್ಧಿ, ನಮ್ಮ ಒಂದು ಇದು ಆ ಸಿಂಪಲ್ ಪ್ರಾಸೆಸ್ ಅನ್ಸ ಕಾಂಪ್ಲೆಕ್ಸ್ ಮಾಡ್ತಾರೆ, ಕರೆಕ್ಟ್. ಸೊ ಇದು ನಮ್ಮ ಒಂದು ಏನು, ಬಿಕಾಸ್ ಐದರ್ ಅಪರಾಧ ಮಾಡೋದ್ರಿಂದ ಕಾಂಪ್ಲೆಕ್ಸ್ ಆಗುತ್ತೆ. ಕಾಂಪ್ಲೆಕ್ಸ್ ಅಂದ್ರೆ ಕಷ್ಟ ಆಗುತ್ತೆ. ಇದು ಸಿಂಪಲ್ ಹರಿನಾಮ ಸಂಕೀರ್ತನೆ, ಗೋಲೋಕೇರ ಪ್ರೇಮ ಧ್ವನಿ ಹರಿನಾಮ ಸಂಕೀರ್ತನೆ. ಈವನ್ ನರೋತ್ತಮ್ ದಾಸ್ ಠಾಕೂರ್ ಬರೀತಾರೆ, ಈವನ್ ಏನಕ್ಕೆ ಜತಶಿಲೋ ಹರಿನಾಮ ಉದ್ಧರಿಲೋ ತಾರಸಾಕ್ಷಿ ಜಗೈಮದ, ಇವನ್ ಜಗೈಮದನವರಿಗೆ ಸಹ ಏನಾಗಿದೆ, ಇದು ಕೊಡ್ತಿದ್ದಾರೆ, ಹರಿನಾಮ ಡೆಲಿವರ್ ಮಾಡಿಬಿಟ್ಟಿದೆ. ಬಟ್ ಸ್ಟಿಲ್ ವೈ ವಿ ಆರ್ ನಾಟ್ ಗೆಟಿಂಗ್ ಡೆಲಿವರ್ಡ್? ನಾವ್ ಯಾಕೆ ಡೆಲಿವರ್ ಆಗ್ತಿಲ್ಲ? ನಮ್ಗೆ ಯಾಕೆ? ಈಗ ನಾವು ಇಷ್ಟು ಶ್ರೀಮದ್ ಭಾಗವತಂ ಕೇಳ್ತೇವೆ, ಯಾರು ಅದು ಒಂದು ವ್ಯಕ್ತಿ ಶ್ರೀಮದ್ ಭಾಗವತಂ ಕೇಳಿ 7 ದಿನಗಳಲ್ಲಿ, ನಾಟ್ ಪರೀಕ್ಷಿತ್ ಮಹಾರಾಜ್, ಅದರ್ ದನ್ ಪರೀಕ್ಷಿತ್ ಮಹಾರಾಜ್, 7 ದಿನಗಳಲ್ಲಿ ಭಗವಂತನಲ್ಲಿ ವಾಪಸ್ ಹೋಗಿದ್ದು ಯಾರು? 7 ದಿನಗಳು. 7 ದಿನಗಳಲ್ಲಿ ಯಾರು? ಪರೀಕ್ಷಿತ್ ಮಹಾರಾಜ್. ಅದರ್ ದನ್ ಪರೀಕ್ಷಿತ್ ಮಹಾರಾಜ್. ಪರೀಕ್ಷಿತ್ ಮಹಾರಾಜ್ ಬೇಡ, ಪರೀಕ್ಷಿತ್ ಮಹಾರಾಜ್ ಎಸ್, ಅದು ಬಿಟ್ಟು ಇನ್ನೊಂದು ಜನ ಅಲ್ಲಿ ಒಂದು ಇದಾಗಿದ್ರಲ್ಲ, ಪಿಶಾಚಿ ಆಗಿದ್ರಲ್ಲ ಮಾತಾಜಿ ಅವರು, ಗೋಕರ್ಣ ಅದು ಬ್ರಹ್ಮ ರಾಕ್ಷಸ ಆಗಿದ್ರಲ್ಲ, ಹೆಸರೆಂತ ಅವರದ್ದು? ಸೊ ಗೋಕರ್ಣ ಭಾಗವತ ಕ್ಲಾಸ್ ತಗೊಳ್ತಿರ್ತಾರೆ 7 ದಿನ. ಅಂಡ್ ವಿತಿನ್ 7 days ನಮ್ಗೆ ಎಲ್ಲ ಸ್ಟೋರಿ ಗೊತ್ತಿರ್ಬೋದು. ಅದು ಬ್ಯಾಂಬೂ ಸ್ಟಿಕ್, ಬಿದಿರಿನ ಕೋಲಲ್ಲಿ ಅದು ದುಂದುಕಾರಿ ಆತ್ಮ ಕುತ್ಕೊಂಡಿರುತ್ತೆ. ಅಂಡ್ ಇಮಿಡಿಯೇಟ್ಲಿ ಅದು ಬ್ರೇಕ್ ಆಗುತ್ತೆ. ಏನು ಅದು? ಬಿದಿರಿನ ಕೋಲು. ಅಂಡ್ ಗೋಕರ್ಣ ಹೇಳ್ತಾರೆ ದುಂದುಕಾರಿಗೆ ಮೋಕ್ಷ ಸಿಕ್ಕಿತ್ತು ಅಂತ. ಆದ್ರೆ ಅಲ್ಲಿ ಪಂಡಲಲ್ಲಿ ತುಂಬಾ ಜನ ಕುತ್ಕೊಂಡಿರ್ತಾರೆ, ಅವರಿಗೆ ಯಾಕೆ ಸಿಗಲ್ಲ ಮೋಕ್ಷ? ಗೋಕರ್ಣ ಏನಂತ ಹೇಳ್ತಾರೆ? ಗೋಕರ್ಣ 7 ಹಗಲು 7 ರಾತ್ರಿ, 7 ಹಗಲಲ್ಲಿ ಅವನು ಕೇಳ್ತಾ ಇದ್ದ, ರಾತ್ರಿಯಲ್ಲಿ ಅದನ್ನು ಮತ್ತೆ ವಿಮರ್ಶೆ ಮಾಡಿಕೊಳ್ತಾ ಇದ್ದ, ಹಾಗಾಗಿ ಅವನಿಗೆ ಮೋಕ್ಷ ಆಗಿತ್ತು. ಅಂಡ್ ಇಲ್ಲಿ ಕುತ್ಕೊಂಡವರು ಅವ್ರೇನ್ ಮಾಡ್ತಿದ್ರು? ಬೆಳಗ್ಗೆ ಬರ್ತಿದ್ರು, ಕ್ಲಾಸ್ ಅಟೆಂಡ್ ಮಾಡ್ತಿದ್ರು, ಮತ್ತೆ ಒಳ್ಳೆ ಪ್ರಸಾದ ತೆಕ್ಕೊಂಡು ಮನೆಗೆ ಹೋಗ್ತಿದ್ರು. ಯೋಚನೆ ಇಲ್ಲ. ನಾನು ತುಂಬಾ ಸರ್ತಿ ಸಂಡೇ ಫೀಸ್ ಟೈಮ್ ಅಲ್ಲಿ ತುಂಬಾ ಸರ್ತಿ ನೋಡಿದ್ದೇನೆ. ತುಂಬಾ ಡಿವೋಟೀಸ್ ಬರ್ತಾರೆ, ಆರತಿ ಎಲ್ಲ ಅಟೆಂಡ್ ಮಾಡ್ತಾರೆ, ಕಥಾ ಅಟ್ಲೀಸ್ಟ್ ಅಷ್ಟಾದ್ರೂ ಮಾಡ್ತಾರೆ. ಇಟ್ಸ್ ಸೋ ಗ್ರೇಟ್. ಬಟ್ ಸ್ಟಿಲ್
ಒಮ್ಮೆ ನಾವು ಕೃಷ್ಣ ಕಾನ್ಶಿಯಸ್ ಬಂದಾದ್ಮೇಲೆ ಇನಿಷಿಯಲಿ ಓಕೆ, ಬಟ್ ಆಫ್ಟರ್ ತುಂಬಾ ವರ್ಷ ಆದ್ಮೇಲೆ ಅಂಡ್ ಯು ನೋ ದ ಫಿಲಾಸಫಿ, ಅದಾದ್ಮೇಲೆ ಸಹ ನಾವು ಬರ್ತೇವೆ ಪ್ರಸಾದ ತಿನ್ನುವಾಗ. ನಾವು ತುಂಬಾ ಸರ್ತಿ ನೋಡ್ತೇವೆ ಪ್ರಸಾದ ತಿನ್ನುವಾಗ ಬೇರೆ ಬಗ್ಗೆ ಮಾತಾಡ್ತಾರೆ. ಒಂದು ವಾರ ಯಾರು ಮೀಟ್ ಆಗ್ಲಿಕ್ಕಾಗಿಲ್ಲ ನೋಡಿ, ಅವ್ರನ್ನ ಪುನೊಮ್ಮೆ ಮೀಟ್ ಆಗಿ ಒಂದು ವಾರದ ವಿಷಯದಲ್ಲಿ ಒಂದೇ ಟೈಮಲ್ಲಿ ಹೇಳಿರ್ತಾರೆ. ಟೈಮ್ ಯಾವಾಗ? ಪ್ರಸಾದ ಮಾಡುವಾಗ. ಆಕ್ಚುಲಿ ಅದು ಆಫೆನ್ಸ್ ಆಗುತ್ತೆ ಯಾರಿಗೆ? ಪ್ರಸಾದಕ್ಕೆ. ಬಿಕಾಸ್ ಪ್ರಸಾದ ಇಸ್ ಕೃಷ್ಣ ಇಸ್ ಇನ್ ಯರ್ ಪ್ಲೇಟ್, ಬಟ್ ನಾವು ಬೇರೆಯವರ ಹತ್ರ ಮಾತಾಡ್ಲಿಕ್ಕೆ ಬ್ಯುಸಿ ಇರ್ತೇವೆ. ಅಂಡ್ ಅದು ಸಹ ಮಾತಾಡುದು ಕೃಷ್ಣನ ಬಗ್ಗೆ ಮಾತಾಡಿದ್ರೆ ವೆರಿ ನೈಸ್. ಚೈತನ್ಯ ಚರಿತಾಮೃತ ಬಗ್ಗೆ ಡಿಸ್ಕಸ್ ಮಾಡುದು, ಕೃಷ್ಣ ಬುಕ್ ಬಗ್ಗೆ ಡಿಸ್ಕಸ್ ಮಾಡುದು, ಪ್ರಭುಪಾದನ ಬಗ್ಗೆ ಡಿಸ್ಕಸ್ ಮಾಡುದು ಪ್ರಸಾದ ತಿನ್ನುವಾಗ ವೆರಿ ನೈಸ್. ಆ ಸರ್ವಿಸ್ ಬಗ್ಗೆ ಡಿಸ್ಕಸ್ ಮಾಡುದು, ಜೆನ್ವಿನ್ ಆಗಿ ಸತ್ಯ ನಮ್ಗೆ ಸರ್ವಿಸ್ ಇದೆ, ಸರ್ವಿಸ್ ಬಗ್ಗೆ ಡಿಸ್ಕಸ್ ಮಾಡುದು. ನೋ, ನಾವ್ ಅದು ಮಾಡಲ್ಲ. ನಾವು ಇನ್ನು ಥರ್ಡ್ ಪಾರ್ಟಿ ಬಗ್ಗೆ ಡಿಸ್ಕಸ್ ಮಾಡ್ತೇವೆ. ಅದು ಜನ ಹಾಗೆ ಮಾಡುತ್ತೆ ಗೊತ್ತುಂಟಾ, ಇದು ಜನ ಹೀಗೆ ಮಾಡಿತ್ತು, ಅದು ಹಾಗೆ ಮಾಡಬಾರ್ದಿತ್ತು, ಅವ್ರು ಹಾಗೆ ಮಾಡಬಾರ್ದಿತ್ತು. ವಿ ಸ್ಟಾರ್ಟ್ ಸ್ಪೀಕಿಂಗ್ ಆಲ್ ಓವರ್ ದ ವರ್ಲ್ಡ್. ಎಲ್ಲ ನಾವು ಮಾತಾಡಕ್ಕೆ ಸ್ಟಾರ್ಟ್ ಮಾಡ್ತೇವೆ. ಸೊ ನಾವು ಸಹ ಪ್ರಸಾದ ತಿಂತೇವೆ, ನಾವು ಸಹ ಭಾಗವತಂ ಕೇಳ್ತೇವೆ, ಬಟ್ ನಾವು ನಿಜವಾಗಿ ಬಿಕಾಸ್ ಇನ್ನೊಂದು ವಿಷಯ ಯಾಕೆ ದುಂದುಕಾರಿಗೆ ಮೋಕ್ಷ ಸಿಕ್ಕಿತಂದ್ರೆ ಹಿ ಹ್ಯಾಸ್ ಅ ಡಿಸೈರ್. ಅವರಿಗೆ ಇಚ್ಛೆ ಇತ್ತು ಮೋಕ್ಷ ಪಡೆಯುವ. ಎಷ್ಟು ಜನರಿಗೆ ನಿಜವಾಗಿ ಇಚ್ಛೆ ಉಂಟು ನನ್ಗೆ ಭಗವಂತನ ಧಾಮಕ್ಕೆ ವಾಪಸ್ ಹೋಗ್ಬೇಕು ಅಂತ? ಇಚ್ಛೆ ಇಲ್ಲ. ಇಚ್ಛೆ ಉಂಟು ಭಗವಂತನ ಧಾಮಕ್ಕೆ ವಾಪಸ್ ಹೋಗ್ಬೇಕು, ಬಟ್ ನನ್ಗೆ ಅದು ಸಹ ಬೇಕು, ಅದು ಸಹ ಆಸೆ ಉಂಟು. ನನ್ಗೆ ಭಗವಂತನ ಧಾಮಕ್ಕೆ ಹೋಗ್ಲಿಕ್ಕೆ ಆಸೆ ಉಂಟು, ಬಟ್ ಒಂದು ಮನೆ ಕಟ್ಟಿ ಆದ್ಮೇಲೆ ನಾನು ಹೋಗ್ತೇನೆ. ನನ್ಗೆ ಭಗವಂತನ ಧಾಮಕ್ಕೆ ಹೋಗ್ಬೇಕು, ಬಟ್ ಇದೊಂದು ಪರ್ಚೇಸ್ ಮಾಡಿ ಆದ್ಮೇಲೆ, ಇದು ಯೂಸ್ ಮಾಡಿ, ಇದು ತುಂಬಾ ಒಳ್ಳೇದಂತ, ಅದು ಪರ್ಚೇಸ್ ಮಾಡಿ ಆದ್ಮೇಲೆ ನಾನು ಧಾಮಕ್ಕೆ ಹೋಗ್ತೇನೆ. ನಮ್ದು ಇಚ್ಛೆ ಹಾಗೆ. ಬಟ್ ದುಂದುಕಾರಿದ ಇಚ್ಛೆ ಹಾಗಿರ್ಲಿಲ್ಲ. ಈ ರಿಯಲೈಸ್ಡ್, ಅವರ ಮಿಸ್ಟೇಕ್ ಅವರಿಗೆ ಅರ್ಥ ಆಯ್ತು ದುಂದುಕಾರಿಗೆ. ಅದಾದ್ಮೇಲೆ ರಿಯಲಿ ಸಿನ್ಸಿಯರ್ ಹಾರ್ಟ್, ನನ್ಗೆ ಮೋಕ್ಷ ಬೇಕು, ದಟ್ ಡಿಸೈರ್. ತತ್ರ ಲೌಲ್ಯಂ ಅಪಿಮೂಲ್ಯ ಕೇವಲಂ. ರೂಪ ಗೋಸ್ವಾಮಿ ಬರೀತಾರೆ, ದ ಗ್ರೀಡ್, ಅದು ಆಸೆ. ದುರಾಸೆ ಇರುವುದು ಅತಿ ಆಸೆ. ನಾವು ಅತಿ ಆಸೆ ಏನಾಗ್ತದಂತ ಹೇಳ್ತೇವೆ? ಅತಿ ಆಸೆ ಇದ್ರೆ ಏನಾಗುತ್ತಂತೆ? ಅತಿ ಆಸೆ ಗತಿಗೇಡು, ಗತಿಗೇಡು. ಅತಿ ಆಸೆ ಗತಿಗೇಡು ಹೇಳ್ತಾರೆ. ರೂಪ ಗೋಸ್ವಾಮಿ ಹೇಳ್ತಾರೆ, ಭಕ್ತಿ ಸೇವೆಯಲ್ಲಿ ಅತಿ ಆಸೆ ಇದ್ರೆ ಏನಾಗ್ತದಂತೆ? ಆಧ್ಯಾತ್ಮಿಕ ಲೋಕಕ್ಕೆ ವಾಪಸ್ ಹೋಗ್ಬೋದು. ಅತಿ ಆಸೆ ಭಕ್ತಿ ಸೇವೆಯಲ್ಲಿ ಅಂದ್ರೆ ನಂಗೆ ಜಾಸ್ತಿ ಪ್ರಸಾದ ತಿನ್ಬೇಕು, ಅದು ಆಸೆ ಅಲ್ಲ. ಅತಿ ಆಸೆ ಭಕ್ತಿ ಸೇವೆಯಲ್ಲಿ ಅಂದ್ರೆ ನಂಗೆ ಜಾಸ್ತಿ ಕೃಷ್ಣನಿಗೆ ಸರ್ವ್ ಮಾಡ್ಬೇಕು, ವೈಷ್ಣವನವರಿಗೆ ಸರ್ವ್ ಮಾಡ್ಬೇಕು. ಐ ವಾಂಟ್ ಟು ಸರ್ವ್ ಮೋರ್ ಟು ಕೃಷ್ಣ ಅಂಡ್ ಹಿಸ್ ಡಿವೋಟೀಸ್. ಐ ವಾಂಟ್ ಟು ಸರ್ವ್ ಪ್ರಭುಪಾದ್ ಮೋರ್ ಅಂಡ್ ಮೋರ್. ಅದು ಅತಿ ಆಸೆ. ತತ್ರ ಲೌಲ್ಯಂ ಗ್ರೀಡ್ ಅವ್ರು ಯೂಸ್ ಮಾಡ್ತಾರೆ ವರ್ಡ್ ರೂಪ ಗೋಸ್ವಾಮಿ. ಲೌಲ್ಯಂ, ತತ್ರ ಲೌಲ್ಯಂ ಅಪಿಮೂಲ್ಯ ಕೇವಲಂ. ಒಂದೇ ಒಂದು ಬೇಕಂತೆ ನಮ್ಗೆ ಎಂತ ವಾಪಸ್ ಹೋಗ್ಲಿಕ್ಕೆ ಭಗವಂತನಲ್ಲಿ. ಅದೇನು? ಲೌಲ್ಯ, ಗ್ರೀಡ್ ಟು ಸರ್ವ್ ಕೃಷ್ಣ, ಟು ಸರ್ವ್ ಪ್ರಭುಪಾದ್, ಟು ಸರ್ವ್ ವೈಷ್ಣವಸ್. ಗ್ರೀಡ್ ಟು ಸರ್ವ್, ಗ್ರೀಡ್ ಅಂದ್ರೆ ಅತಿ ಆಸೆ. ಭಗವಂತ ಮತ್ತೆ ಪ್ರಭುಪಾದ್ನ ಅವರನ್ನು ಸರ್ವ್ ಮಾಡ್ಲಿಕ್ಕೆ, ಸೇವೆ ಮಾಡ್ಲಿಕ್ಕೆ. ಅದು ಸರ್ವಿಸ್ ಮಾಡುದೇನುಂಟು, ಅದು ನಿಜವಾದ ಒಂದು ವಾಟ್ ಯು ಟೆಲ್ ಡಿಸೈರ್, ಇಚ್ಛೆ ಇರ್ಬೇಕು. ಅದಾದ್ರೆ ಮಾತ್ರ. ನಾವು ಸಹ ಇಲ್ಲಿ ಭಾಗವತಂ ಕೇಳ್ತಿದ್ದೇವೆ, ಬಟ್ ನಮ್ಗೆ ಯಾಕೆ ಮೋಕ್ಷ ಸಿಗ್ತಿಲ್ಲ? ಒಂದು ಜಾಗದಲ್ಲಿ ಹೇಳ್ತಾರೆ, ಸಾಧು ಸಂಗ ಸರ್ವಶಾಸ್ತ್ರ ಕಹೆ, ಲವ ಮಾತ್ರ ಸಾಧು ಸಂಗ ಸರ್ವ ಸಿದ್ಧಿ ಹೋಯೆ. ಲವ ಮಾತ್ರ ಸಾಧು ಸಂಗ. ಲವ ಅಂದ್ರೆ ಎಂತ? ಯಾರಿಗ ಗೊತ್ತು? ಲವ ಅಂದ್ರೆ ಸ್ವಲ್ಪ, ಫ್ರಾಕ್ಷನ್ ಆಫ್ ಸೆಕೆಂಡ್. ಕರೆಕ್ಟ್, ಫ್ರಾಕ್ಷನ್ ಆಫ್ ಸೆಕೆಂಡ್. ಸೊ ಅದು ಶ್ಲೋಕ ಏನ್ ಹೇಳ್ತಿದೆ? ಲವ ಮಾತ್ರ ಸಾಧು ಸಂಗ ಸರ್ವಸಿದ್ಧಿ ಹೋಯ್. ಸ್ವಲ್ಪ ಫ್ರಾಕ್ಷನ್ ಆಫ್ ಸೆಕೆಂಡ್, ಒಂದು ಸೆಕೆಂಡ್ಸ್ ಬೇಕಂತಿಲ್ಲ ಅಂತೆ. 0.12 seconds ಅಷ್ಟು ಏನು ಸಂಘ ಮಾಡ್ಬೇಕಂತೆ. ಯಾರ್ದು? ಸಾಧು, ಪ್ಯೂರ್ ಡಿವೋಟೀಸ್.
ಮತ್ತೆ ಏನಾಗುತ್ತೆ ಅಂತೆ, ವಾಟ್ ಇಸ್ ದ ರಿಸಲ್ಟ್? ರಿಸಲ್ಟ್ ಏನು? ಸರ್ವ ಸಿದ್ಧಿ ಹೋಯ. ಸರ್ವಸಿದ್ಧಿ. ಇವನ್ ಕೃಷ್ಣ ಸಹ ನಮ್ಗೆ ಸಿಗ್ತಾರಂತೆ. ನಮ್ಗೆ ಒಂದ್ ಸ್ಟೋರಿ ಗೊತ್ತಿರ್ಬೋದು, ಚೈತನ್ಯ ಚರಿತಾಮೃತದಲ್ಲಿ ಒಂದು ನಾಯಿ ಚೈತನ್ಯ ಮಹಾಪ್ರಭುವಿನ ಅವರ ಒಟ್ಟಿಗೆ ಕಾಂಗ್ರಿಗೇಷನ್ ಒಟ್ಟಿಗೆ ಹೋಗ್ತಿದ್ದ. ಚೈತನ್ಯ ಮಹಾಪ್ರಭು ಪ್ರಸಾದ ಹಾಕಿದ್ರು ಅಂಡ್ ಇಟ್ ವೆಂಟ್ ಬ್ಯಾಕ್ ಗಾಡ್ ಹೆಡ್. ವೈಕುಂಠ ವಿಮಾನದಲ್ಲಿ ಕುತ್ಕೊಂಡು ಹೋಯ್ತು ಅದು ನಾಯಿ. ಅಂದ್ರೆ ಅದು ನಾಯಿ ಒಳಗಿದ್ದ ಓಕೆ. ಸೊ ಲವ ಮಾತ್ರ ಫ್ರಾಕ್ಷನ್ ಆಫ್ ಸೆಕೆಂಡ್. ಈಗ ನಾವು ಇಷ್ಟು ಸಂಘ ಮಾಡ್ತೇವೆ. ಸಂಘ ಅಂದ್ರೆ ಬಾಡಿಲಿ ಟಚ್ ಇರ್ಬೇಕಂತಿಲ್ಲ. ಇವನ್ ಶ್ರವಣ ಮಾಡೋದು, ಇವನ್ ಅವರ ನೋಡುದು, ಇವನ್ ಸೀಯಿಂಗ್ ಅ ವೈಷ್ಣವ ಪ್ಯೂರ್ ಡಿವೋಟಿ. ಮೊನ್ನೆ ಗುರು ಮಹಾರಾಜ್ ಮ್ಯಾಂಗ್ಳೂರಿಗೆ ಬಂದಿದ್ರು. ಹರೇ ಕೃಷ್ಣ, ನನ್ನ ವಾಯ್ಸ್ ಕ್ಲಿಯರ್ ಉಂಟಲ್ಲ? ಎಸ್ ಮಾತಾಜಿ. ಓಕೆ ಓಕೆ. ಸೊ ಇಲ್ಲಿ ಮೊನ್ನೆ ಗುರು ಮಹಾರಾಜ್ ಇಲ್ಲಿ ಬಂದಿದ್ರು, ನಾವು ನೋಡಿದ್ವಿ. ಅಂಡ್ ಇಟ್ಸ್ ಸೋ ನೈಸ್. ಕೀರ್ತಿ ಕುರುವಂತ ಕೀರ್ತನ್ ವಿದುರ ಮಹಾರಾಜ್ ಹೇಳ್ತಾರೆ, ವೆರೆವರ್ ಅ ಪ್ಯೂರ್ ಡಿವೋಟಿ ಈಸ್ ದಟ್ ಇಸ್ ಧಾಮ್. ಸೊ ಪ್ಯೂರ್ ಡಿವೋಟಿ ಜಯಪತಾಕ ಮಹಾರಾಜ್ ಇಲ್ಲಿ ಬಂದಿದ್ರು ಅಂಡ್ ನಾವು ನೋಡಿದ್ವಿ, ನಾವು ಅವ್ರನ್ನ ಮೀಟ್ ಆದ್ವಿ, ನಾವು ಅವ್ರನ್ನ ಸೋ ಫಾರ್ಚುನೇಟ್, ಅವರಿಗೆ ಅವರ ಸರ್ವಿಸ್ ಸಿಕ್ತಿತ್ತು ಮಾಡ್ಲಿಕ್ಕೆ. ಬಟ್ ಸರ್ವಸಿದ್ಧಿ ಆಗ್ಲಿಲ್ಲ. ಯಾಕೆ? ಅಂಡ್ ಎಸ್, ಮೋಸ್ಟ್ ಆಫ್ ಪ್ಯೂರ್ ಡಿವೋಟೀಸ್ ಅವರ ಸರ್ವಿಸ್ ಮಾಡುವಾಗ ಡೆಫಿನೆಟ್ಲಿ ಅವರ ಕ್ರೆಡಿಟ್ ನಮ್ಗೆ ಸಿಗುತ್ತೆ. ಬಟ್ ನಾವು ಒಳಗೆ ನೋಡುವಾಗ ನಮ್ಮ ಒಳಗೆ ನಮ್ಗೆ ಅದು ಸರ್ವಸಿದ್ಧಿ ಸಿಗ್ಲಿಲ್ಲ. ಯಾಕೆ ಸಿಗುದಿಲ್ಲ? ಹಾಗೆ ಡೈಲಿ ನಾವು ಅಸೋಸಿಯೇಟ್ ಮಾಡ್ತೇವೆ, ನೀವು ಡೈಲಿ ಸತ್ಯನಾರಾಯಣ ಪ್ರಭು ಕ್ಲಾಸ್ ಕೇಳ್ತೀರಿ, ಸಾಧು ಸಂಘ, ಬಟ್ ಯಾಕೆ ಅದು ಸರ್ವಸಿದ್ಧಿ ಸಿಗ್ತಿಲ್ಲ? ನಮ್ಮ ಅನರ್ಥ ಹೋಗಿಲ್ಲ. ಎಸ್, ವಾಟ್ ಇಸ್ ಇಟ್? ಅನರ್ಥ ಹೋಗಿಲ್ಲ ನಮ್ಮದು. ಅನರ್ಥ. ಒಂದು ಸ್ಟೋರಿ ಹೇಳಿ ನಾನು ಎಂಡ್ ಮಾಡ್ತೇನೆ. ಇಟ್ ರಿಲೇಟ್ಸ್ ಟು ದಿಸ್ ಒನ್. ಸೊ ಒಂದು ಸಾಧು ಇದ್ರು, ಓಕೆ, ಒಂದು ಊರಲ್ಲಿ. ಅಂಡ್ ಆ ಊರಲ್ಲಿ ಒಂದು ವೆರಿ ರಿಚ್ ಮರ್ಚೆಂಟ್, ವೆರಿ ರಿಚ್ ಪರ್ಸನ್. ಬಟ್ ಏನಾಗಿತ್ತು ಅಂದ್ರೆ, ತುಂಬಾ ವರ್ಷದಿಂದ ಅವರ ಬಿಸ್ನೆಸ್ ಆಗ್ತಿರ್ಲಿಲ್ಲ. ಒಂದು ಕಬ್ಬಿಣ ಫ್ಯಾಕ್ಟ್ರಿ ಇತ್ತು ಅವರದ್ದು. ಅಂಡ್ ಆ ಕಬ್ಬಿಣ ಫ್ಯಾಕ್ಟ್ರಿಯಲ್ಲಿ ಅವ್ರು ಕೆಲಸ ಮಾಡ್ತಿದ್ರು. ಬಟ್ ತುಂಬಾ ವರ್ಷದಿಂದ ಏನು ಸೇಲ್ ಆಗ್ತಿರ್ಲಿಲ್ಲ. ಸೊ ಒಂದು 10 ವರ್ಷದಿಂದ ಏನು ಆಗ್ತಿರ್ಲಿಲ್ಲ ಫ್ಯಾಕ್ಟ್ರಿಯಲ್ಲಿ. ಸೊ ಇಟ್ ವಾಸ್ ವೆರಿ ಡಿಫಿಕಲ್ಟ್ ಫಾರ್ ಹಿಮ್ ಸರ್ವೈವಲ್. ಅವರ ಜೀವನ ಮಾಡೋದು ತುಂಬಾ ಕಷ್ಟ ಆಗಿತ್ತು. ಸೊ ನಾವೆಂತ ಮಾಡ್ತೇವೆ, ಕಷ್ಟ ಬಂದಾಗ ಕೃಷ್ಣ ಅಂತ ಬೊಬ್ಬೆ ಆಗ್ತೇವಲ್ಲ. ಸೊ ಅವರು ಸಹ ಹಾಗೇನೆ ಮಾಡಿದ್ರು. ಕಷ್ಟ ಬಂತು. ಸೊ ಒಂದು ಸಾಧು ಹತ್ರ ಹೋದು, ಒಂದು ಡಿವೋಟಿ ಅಂದ್ರೆ ಒಂದು ಡಿವೋಟಿ ಮೋಸ್ಟ್ಲಿ, ಅವ್ರ ಹತ್ರ ಹೋದ್ವಿ. ಸೊ ಅವ್ರ ಹತ್ರ ಹೋಗಿ ಅವರ ಕಷ್ಟ ಎಲ್ಲ ಹೇಳಿದ್ರು. ನಮ್ಗೆ ಏನು ಬಿಸ್ನೆಸ್ ಒಳ್ಳೇದಾಗ್ತಿಲ್ಲ, ಕಬ್ಬಿಣ ಫ್ಯಾಕ್ಟ್ರಿ ಯಾರು ತಗೊಳ್ತಿಲ್ಲ, ಹಾಗೆ ಹೀಗೆ ಅಂತ ಹೇಳಿದ್ರು. 10 ವರ್ಷ ಆಯ್ತು, ಅಷ್ಟರ ಲಾಸ್ ಅಲ್ಲಿ ಇದ್ದೇವೆ, ಇನ್ನು ಕ್ಲೋಸೇ ಮಾಡುದಂತ ಇದ್ದೇವೆ. ಕ್ಲೋಸ್ ಆಗಿದೆ ಆಲ್ಮೋಸ್ಟ್. ವಾರದಲ್ಲಿ 5 ದಿನ ಕ್ಲೋಸ್ ಆಗಿರುತ್ತೆ, 2 ದಿನ ಮಾತ್ರ ಓಪನ್ ಇರ್ತದೆ ಅಂಗಡಿ, ಹಾಗೆ ಆಗಿದೆ ಅಂತ ಹೇಳಿದ್ರು. ಸೊ ಇದು ಸಾಧು, ಬಿಕಾಸ್ ಸಾಧು ಈಸ್ ಆಲ್ವೇಸ್ ವೆಲ್ ವಿಶಿಂಗ್, ಕರೆಕ್ಟ್. ಸೊ ಅವ್ರು ಒಳ್ಳೇದಾಗ್ಲಪ್ಪ ಅಂತ ಹೇಳಿ ಒಂದು ಚಿಂತಾಮಣಿ ಆರ್ ಟಚ್ ಸ್ಟೋನ್, ಏನ್ ಹೇಳ್ತೀರಾ ಕನ್ನಡದಲ್ಲಿ? ಟಚ್ ಸ್ಟೋನ್, ಸ್ಪರ್ಶಮಣಿ. ಅದೇನಾಗುತ್ತೆ ಸ್ಪರ್ಶಮಣಿ? ನೀವೇನಾದ್ರೂ ಟಚ್ ಮಾಡಿದ್ರೆ ಏನಾಗುತ್ತೆ? ಬಂಗಾರವಾಗತ್ತೆ ಅದು. ಸ್ಪೆಷಲಿ ಏನಾದ್ರೂ ಒಂದು ಕಬ್ಬಿಣ ಟಚ್ ಮಾಡಿದ್ರೆ ಅದು ಬಂಗಾರ ಆಗುತ್ತೆ. ಸೊ ಇದು ಸಾಧು ಹತ್ರ ಅದು ಟಚ್ ಸ್ಟೋನ್ ಇತ್ತು, ಸ್ಪರ್ಶಮಣಿ ಇತ್ತು. ಸೊ ಅದನ್ನು ಅದು ಬಿಸ್ನೆಸ್ ಮ್ಯಾನಿಗೆ ಕೊಟ್ರು. ಅವ್ರು ಹೇಳಿದ್ರು, ಇದನ್ನು ಹೋಗಿ ನಿನ್ನ ಕಬ್ಬಿಣ ರಾಡ್ ಎಲ್ಲ ಎಲ್ಲಿ ಇರ್ತಾರಲ್ಲ ಅಲ್ಲಿ ಹೋಗಿ ಹಾಕು. ಅಂಡ್ ವಿತಿನ್ 1 ವೀಕ್, 1 ವಾರ ಆದ್ಮೇಲೆ ಅದು ಇಡೀ ಕಬ್ಬಿಣ ಗೋಲ್ಡ್ ಆಗುತ್ತೆ. ಅದು ಗೋಲ್ಡ್ ಸೇಲ್ ಮಾಡು, ಹಣ ಬರುತ್ತೆ, ಹಣದಿಂದ ಫ್ಯಾಕ್ಟ್ರಿ ಇನ್ನೊಂದು ಓಪನ್ ಮಾಡು ಅಂತ ಹೇಳ್ತಾರೆ. ಸೊ ಇವನಿಗೆ ಬಿಸ್ನೆಸ್ ಮನಿಗೆ ತುಂಬಾ ಖುಷಿ ಆಗುತ್ತೆ. ಅಂದ್ರೆ ಏನ್ ಟಚ್ ಮಾಡ್ತೀರಾ ಅದು ಗೋಲ್ಡ್ ಆಗುತ್ತೆ. ಸ್ಪೆಷಲಿ ಕಬ್ಬಿಣ, ಧಾತು ಏನು ಟಚ್ ಮಾಡಿದ್ರೆ ಗೋಲ್ಡ್ ಆಗುತ್ತೆ. ಸೊ ನನಗೆ ತುಂಬಾ ಖುಷಿ ಆಯ್ತು. ಹೋದ, ಇಮಿಡಿಯೇಟ್ಲಿ ಫ್ಯಾಕ್ಟ್ರಿ ಓಪನ್ ಮಾಡಿದ. ಅಂಡ್ ಕಬ್ಬಿಣದ ರಾಡ್ ಎಲ್ಲ ಮೇಲಿಂದ ಇತ್ತು.
ಸೊ ಇವನ್ ಸ್ಟೂಲ್ ಹತ್ತಿ ಒಂದು ಚೇರ್ ಇತ್ತು, ಚೇರ್ ಹತ್ತಿ ಅವನಿಗೆ ಕೈ ಎಟಕ್ಲಿಲ್ಲ. ಅವನೇನ್ ಮಾಡಿದ, ಟಚ್ ಸ್ಟೋನ್ ಏನಿತ್ತು ಅದು ಬಿಸಾಡಿದ ಮೇಲೆ ಕಬ್ಬಿಣ ಇರೋ ಜಾಗದಲ್ಲಿ. ಅಂಡ್ ಇದಾಯ್ತು, 1 ವಾರ ಕ್ಲೋಸ್ ಮಾಡಿದ. ನೆಕ್ಸ್ಟ್ ವಾರ ಮಂಡೇ, ಸೋಮವಾರ ಬಂದು ಓಪನ್ ಮಾಡಿದ. ಏನಿದೆ, ಏನಾಗಿದೆ ಈಗ? ಗೋಲ್ಡ್ ಆಗಿರ್ಬೇಕಿತ್ತು, ಬಟ್ ಗೋಲ್ಡ್ ಆಗಿರ್ಲಿಲ್ಲ. ಹಾಗೇನೆ ಕಬ್ಬಿಣ ಆಗೇನೆ ಉಂಟು. ಸೊ ನನಗೆ ಟೆನ್ಷನ್ ಆಯ್ತು. ಸಾಧು ಫೂಲ್ ಮಾಡಿದ್ನ, ನನ್ ಮಂಗ ಮಾಡಿದ್ನ ಅಂತ ಎನಿಸಿದ. ಇನ್ನೊಂದು ವಾರ ಅಲ್ಲೇ ಇಟ್ಟ. ಸೊ ಸಾಧು ಹತ್ರ ಹೋದ, ಏನೂ ಆಗ್ಲಿಲ್ಲ. ಸಾಧು ಹೇಳಿದ್ರು, ಇಲ್ಲ ಆಗತ್ತೆ, ಮೇ ಬಿ ತುಂಬಾ ಟೈಮ್ ಆಗಿರ್ಬೇಕು, ರೆಸ್ಟ್ ಆಗಿರ್ಬೇಕು, ಅದಕ್ಕೆ ಆಗತ್ತೆ ಅಂತ ಹೇಳ್ತಾರೆ. ಬಟ್ ಸ್ಟಿಲ್ ಹೋದ್ರು. ಇನ್ನೊಂದು ವಾರ, 2 ವಾರ ಹೋಯ್ತೀಗ, ಹಾಗೇನೆ ಉಂಟು, ಏನು ಚೇಂಜಸ್ ಆಗಿಲ್ಲ. 2 ವಾರ ಆಯ್ತು. ಸೊ ತುಂಬಾ ಕೋಪ ಬಂತು ಬಿಸ್ನೆಸ್ ಮ್ಯಾನಿಗೆ. ಹೋದ ಸಾಧು ಹತ್ರ, ನಿಮ್ಮ ಟಚ್ ಸ್ಟೋನ್ ಸ್ಪರ್ಶಮಣಿ ಏನುಂಟು ಅದು ವೇಸ್ಟ್, ಅದು ನೀವು ಡೊಂಗಿ ಮಾಡಿದ್ ನನ್ಗೆ ಏನು ಕೆಲಸ ಮಾಡ್ತಿಲ್ಲ ಅಂತ. ಸೊ ಸಾಧು ಅವ್ರಿಗೆ ಡೌಟ್ ಆಯ್ತು, ಬಿಕಾಸ್ ಸಾಧು ಗೊತ್ತುಂಟು ಅದು ಟಚ್ ಸ್ಟೋನ್ ಕೆಲಸ ಮಾಡುತ್ತೆ, ಡೆಫಿನೆಟ್ಲಿ ಮಾಡುತ್ತೆ, ಅವ್ನಿಗೆ ಗೊತ್ತುಂಟು. ಸೊ ಅವರೇ ಫ್ಯಾಕ್ಟ್ರಿಗೆ ಹೋದ್ರು. ಸಾಧು ಫ್ಯಾಕ್ಟ್ರಿಗೆ ಹೋಗಿ ಸ್ಟೂಲ್ ಹತ್ತಿ ಮೇಲೆ ಹೋದ್ರು. ಮೇಲೆ ಹೋಗಿ ನೋಡುವಾಗ ಏನಾಗಿತ್ತು ಗೆಸ್ ಮಾಡಿ, ಏನಾಗಿರ್ಬೇಕು? ಸ್ಪರ್ಶಮಣಿ ಮೇಲೆ ಎಲ್ಲ ಸಿಕ್ಕಿ ಹಾಕೊಂಡಿದೆ ಕಾಣ್ತದೆ. ತುಂಬಾ ವರ್ಷದಿಂದ ಫ್ಯಾಕ್ಟ್ರಿ ಕ್ಲೋಸ್ ಇತ್ತಲ್ಲ, ಸೊ ಅಲ್ಲಿ ಸ್ಪೈಡರ್ ವೆಬ್ ಆಗಿತ್ತು, ಜೇಡ ಬಲೆ ಆಗಿತ್ತು. ಇದು ಟಚ್ ಸ್ಟೋನ್ ಬಿಸಾಡಿದ್ದು ಜೇಡನ ಬಲೆ ಮೇಲೆ ಹೋಗಿ ಬಿದ್ದಿದೆ, ಅದು ಕೆಳಗೆ ಬೀಳಲೇ ಇಲ್ಲ. ಅಂಡ್ ಸಾಧು ಹೇಳ್ತಾರೆ, ಆಕ್ಚುಲಿ ಟಚ್ ಸ್ಟೋನ್ ಕೆಲಸ ಮಾಡ್ತದೆ, ಬಟ್ ನೀನ್ ಹಾಕಿದ್ದು ಜಾಗ ಮತ್ತೆ ಅದು ಬಿಕಾಸ್ ಅದು ಬಲೆ ಮೇಲೆ ಉಂಟು, ಅದು ಕೆಲಸ ಮಾಡ್ಲಿಲ್ಲ. ಸೊ ಹಾಗೇನೆ ನಮ್ದು ಲವ ಮಾತ್ರ ಸಾಧು ಸಂಘ, ಸ್ವಲ್ಪ ಸಾಧು ಸಂಘ ಸಾಕಂತೆ, ಪ್ಯೂರ್ ಡಿವೋಟಿ ಸಂಘ ನಮ್ಮನ್ ಪ್ಯೂರ್ ಮಾಡುತ್ತೆ. ವಿ ಕ್ಯಾನ್ ಗೋ ಬ್ಯಾಕ್ ಟು ಗಾಡ್ ಹೆಡ್. ನಾರದ್ ಮುನಿ ಸಂಘ ಯಾರು ತಕೊಂಡ್ರು? ಧ್ರುವ ಮಹಾರಾಜ್, ಪ್ರಹ್ಲಾದ್ ಮಹಾರಾಜ್, ಚಿತ್ರಕೇತು ಮಹಾರಾಜ್, ಮೃಗಾರಿ. ಎಸ್, ಅವರೆಲ್ಲರೂ ಭಗವಂತನ ಧಾಮಕ್ಕೆ ಹೋಗ್ಲಿಲ್ವಾ? ಹೋದ್ರು. ಎಷ್ಟು ಸಂಘ ದಿನ ಇಡೀ ನಾರದ್ ಮುನಿ ಹತ್ರನೇ ಕುತ್ಕೊಂಡಿದ್ರ? ನೋ, ಒಂದು ಉಪದೇಶ ಹೇಳಿದ್ರು, ಹೀಗೆ ಮಾಡು, ಹಾಗೆ ಮಾಡ್ಬೇಡ, ಜಸ್ಟ್ ದಟ್. ಚಿತ್ರಕೇತು ಮಹಾರಾಜ್ಗೆ ಹೇಳಿದ್ರು, ಇದು ಮಂತ್ರ ಹೇಳು, ಭಗವಂತ ಸಿಗ್ತಾರೆ. ಧ್ರುವ ಮಹಾರಾಜ್ಗೂ ಹೇಳಿ, ಈಗ ಹೀಗೆ ಮಾಡು, ಭಗವಂತ ಸಿಗ್ತಾರೆ. ಅಂಡ್ ಅವ್ರು ಮಾಡಿದ್ರು, ಅವ್ರಿಗೆ ಸಿಕ್ಕಿತ್ತು, ಭಗವಂತ ಸಹ ಸಿಕ್ಕಿದ್ರು, ಧಾಮಕ್ಕೆ ಸಹ ವಾಪಸ್ ಹೋದ್ರು. ಲವ ಮಾತ್ರ ಸಾಧು ಸಂಘ. ಬಟ್ ನಮ್ಗೆ ಯಾಕೆ ಇಲ್ಲ? ಬಿಕಾಸ್ ಅದು ಜೇಡ ಬಲೆ. ವಾಟ್ ಈಸ್ ದಟ್ ಜೇಡ ಬಲೆ? ಅನರ್ಥ. ಸೊ ಶ್ರದ್ಧಾ, ಸಾಧು ಸಂಘ, ಅನರ್ಥ ನಿವೃತ್ತಿ. ಅಂಡ್ ಅನರ್ಥ ನಿವೃತ್ತಿ ಸ್ಟೇಜ್ ಅಲ್ಲಿ ನಮ್ಗೆ ನಿಜವಾದ ಇದು ಪ್ಯೂರಿಫಿಕೇಶನ್ ಆಗುತ್ತೆ. ಅಂಡ್ ಕೆಲವು ಸರ್ತಿ ನನ್ಗೆ ಕೇಳ್ತಾರೆ, ಕೆಲವು ಸರ್ತಿ ನಾನು ಕೇಳಿದ್ದೇನೆ, ನ್ಯೂಸ್ ಕೇಳಿರ್ಬೋದು, ಕೆಲವರು ಹೇಳ್ತಾರೆ ಲೆವೆಲ್ 1 ಅಲ್ಲೆಲ್ಲ, ಮಾತಾಜಿ ನಾನ್ ತುಂಬಾ ಜಪ ಮಾಡ್ತೇನೆ, ಅದು ಮಾಡ್ತೇನೆ, ಬಟ್ ನನ್ಗೆ ಇನ್ನೂ ಸಹ ಕೋಪ ಬರುದುಂಟು, ಇನ್ನೂ ಸಹ ನಾನು ರ್ಯಾಶ್ ಆಗಿ ಬಿಹೇವ್ ಮಾಡ್ತೇನೆ, ಇನ್ನೂ ಸಹ ಇದು ಉಂಟು. ವೈ ಇಸ್ ಇಟ್? ಬಿಕಾಸ್ ನಾನ್ ಜಪ ಮಾಡ್ತಿದ್ದೇವೆ, ಬಟ್ ಇನ್ನೂ ಸಹ ಕ್ಲೀನ್ ಆಗ್ತಿಲ್ಲ. ಅಂಡ್ ಕ್ಲೀನಿಂಗ್ ವಿಲ್ ಟೇಕ್ ಟೈಮ್. ಒಂದು ದಿನದಲ್ಲಿ ಕ್ಲೀನ್ ಆಗುದಿಲ್ಲ ಯಾರು ಸಹ, ಇಟ್ ವಿಲ್ ಟೇಕ್ ಟೈಮ್. ಒಂದು ಅನಾಲಜಿ ಕೊಡ್ತಾರೆ, ಹೇಗಂದ್ರೆ ಬಾತ್ರೂಮ್. ನಾವು ಕಾಮನ್ ಬಾತ್ರೂಮ್ ಇದ್ರೆ ಏನಾಗುತ್ತೆ, ಕೆಲವರು ಹೋಗಿರ್ತಾರೆ ಆಲ್ರೆಡಿ ಬಾತ್ರೂಮ್ ಅಲ್ಲಿ ಹೋಗಿ ಸ್ನಾನ ಮಾಡ್ತಾ ಇರ್ತಾರೆ, ಕೆಲವರು ವೇಟಿಂಗ್ ಅಲ್ಲಿ ಇರ್ತಾರೆ ಹೊರಗೆ, ಕೆಲವರು ಸ್ನಾನ ಮಾಡಿ ಆದ್ಮೇಲೆ ಅವರು ಡ್ರೈ ಆಗ್ತಾ ಇರ್ತಾರೆ, ಕೆಲವರು ಡ್ರೈ ಆಗಿ ಇದು ಬಟ್ಟೆ ಹಾಕ್ತಾ ಇರ್ತಾರೆ, ಕೆಲವರು ಇನ್ನೂ ಹೋಗ್ಬೇಕಷ್ಟೇ ಬಾತ್ರೂಮಿಗೆ, ಅಂದ್ರೆ ಇನ್ನೂ ಸಹ ವೇಟಿಂಗ್ ಅಲ್ಲಿ ನಿಲ್ಬೇಕಷ್ಟೇ. ಸೊ ಬಟ್ ಎಲ್ರು ಸಹ ಯಾರೆಲ್ಲ ಹೋಗಿ ಬರ್ತಾರೆ, ಹೋಗಿ ಬಂದವ್ರು ಎಲ್ರು ಕ್ಲೀನ್ ಆಗ್ತಾರಲ್ಲ ಒಮ್ಮೆ ಆದ್ರೂ. ಮಾತ್ ಮಾಡಿ ಡ್ರೆಸ್ ಹಾಕಿ ಡ್ರೈ ಆಗಿ ಡ್ರೆಸ್ ಹಾಕಿ ಬರುವವರು ಕ್ಲೀನ್ ಆಗಿರ್ತಾರಲ್ಲ, ಕೆಲವರು ಲೇಟ್ ಆಗಿ ಬಾತ್ರೂಮ್ ಹಾಗೆ ನಾವು ಡಿವೋಷನಲ್ ಸರ್ವಿಸ್ ಕೆಲವರು ಅಡ್ವಾನ್ಸ್ ಸ್ಟೇಜ್ ಅಲ್ಲಿ ಇರ್ತಾರೆ, ಆಲ್ರೆಡಿ ಸೀನಿಯರ್ ಡಿವೋಟೀಸ್, ಅಂದ್ರೆ ಆಲ್ರೆಡಿ ಅವ್ರ ಈಗ ಬಂದದಷ್ಟೇ ಅವರು. ಮತ್ತೆ ಇದು
ಕೆಲವರು ಅನರ್ಥ ಕ್ಲೀನ್ ಮಾಡ್ತಾ ಇದ್ದಾರೆ. ತುಂಬಾ ವರ್ಷ ಆಯ್ತು ಡಿವೋಷನಲ್ ಸರ್ವಿಸ್ ಮಾಡಿ, ಆದ್ರೆ ಸಹ ಕೆಲವು ಅನರ್ಥ ಇದೆ. ದಟ್ ಮೀನ್ಸ್ ದೇ ಆರ್ ಕ್ಲೀನಿಂಗ್ ಅನರ್ಥ. ಕರೆಕ್ಟ್. ಸೊ ಹಾಗೆ ನಾವು ನೋಡ್ತೇವೆ, ಎವ್ರಿಬಡಿ ವಿಲ್ ಟೇಕ್ ಟೈಮ್. ಒಂದು ದಿನದಲ್ಲಿ ಅಲ್ಲ, ಎಲ್ಲರೂ ಸ್ವಲ್ಪ ಪ್ಯೂರ್ ಡಿವೋಟಿ ಆಗಲಿ. ಇಟ್ ವಿಲ್ ಟೇಕ್ ಟೈಮ್. ಸಂಬಳಿ ಹ್ಯಾಸ್ ಸಮ್ ಅನರ್ಥ. ಕೆಲವರು ಕೋಪ ಬರೋದು ಜಾಸ್ತಿ, ಶಾಕ್ ಅಂತ ಬೇಗ ಕೋಪ ಬರುತ್ತೆ. ಬಟ್ ಆಸ್ ಇಯರ್ಸ್ ಪಾಸ್ ಅವ್ರು ಜಪ ಮಾಡ್ತಾ ಇದ್ದಾರೆ. ಪ್ರಭುಪಾದ ಟ್ರಸ್ಟ್ ದ ಪ್ರಾಸೆಸ್ ಟ್ರಸ್ಟ್ ಮಾಡಿ. ಇಟ್ ವಿಲ್ ವರ್ಕ್, ಒನ್ ಡೇ ಇಟ್ ವಿಲ್ ವರ್ಕ್. ಸೊ ಇಟ್ ಶುಡ್ ವರ್ಕ್ ಆಕ್ಚುಲಿ. ನಾವು ಪ್ರಾಸೆಸ್ ಸರಿಯಾಗಿದ್ರೆ ಇಟ್ ಶುಡ್ ವರ್ಕ್. ಡಾಕ್ಟರ್ ನಮಗೆ ಪ್ರಿಸ್ಕ್ರಿಪ್ಷನ್ ಬರೆದು ಕೊಡ್ತಾರೆ, ನಾವು ತಗೊಳ್ಳುವ ರೀತಿ ಸರಿ ಇಲ್ಲ, ಅದು ಸೈಡ್ ಎಫೆಕ್ಟ್ ಆಗುದಿದೆ. ಹಾಗೆ ಮಾಡಿದ್ರೆ ಗುಣ ಆಗ್ತದೆ. ನಾವು ಮಾತ್ರ ತಿನ್ನುವುದಿಲ್ಲ ಆದ್ರೆ ನಾವು ಗುಣ ಆಗುದು ಲೇಟ್ ಆಗುತ್ತೆ. ಗುಣ ಆಗದಿಕ್ಕೆ ಅವರ ರೋಗ ಜಾಸ್ತಿ ಆಗ್ತದೆ. ಸೊ ಮಾತ್ರ ಕೆಲಸ ಮಾಡುದು ಡೆಫಿನೆಟ್ಲಿ ಕೆಲಸ ಮಾಡುದು. ಸೊ ನಾವು ಜಪ ಮಾಡಿದ್ದು, ಸಾಧನ ಮಾಡುದು, ಅದು ಡೆಫಿನೆಟ್ಲಿ ಕೆಲಸ ಮಾಡುದು. ಬಟ್ ನಾವು ಹೇಗೆ ತಗೊಳ್ತೇವೆ ಅದ್ರ ಮೇಲೆ ಡಿಪೆಂಡ್. ನಾವು ಜಸ್ಟ್ ಗ್ರಾಂಡ್ ತಗೊಳ್ತೇವೆ, ಪರವಾಗಿಲ್ಲ ಹಾಗೆ ತಗೊಳ್ತೇವೆ. ಕೆಲವರು ಇದ್ದಾರೆ ಭಕ್ತಿ ಅವರು ಹೇಳ್ತಾರೆ, ಭಕ್ತಿ ಅಂತ ಸೈಡಲ್ಲಿ ನಂದು ಕೆಲಸ ಆಗ್ತಾ ಇರಬೇಕು, ಸೈಡಲ್ಲಿ ಭಕ್ತಿ ಇರ್ತೇವೆ. ನನಗೆ ಮನಸ್ಸು ಡಿಸ್ಟರ್ಬ್ ಆದಾಗ ನಾನು ಭಕ್ತಿ ಸೇವೆ ಮಾಡ್ತೇನೆ, ಇಲ್ಲದಿದ್ರೆ ಪರವಾಗಿಲ್ಲ. ಸೊ ಹಾಗೆ. ಓಕೆ, ಹರೇ ಕೃಷ್ಣ ಎಲ್ಲರಿಗೂ ಧನ್ಯವಾದ. ವಾಯ್ಸ್ ಕ್ಲಿಯರ್ ಇಲ್ಲ, ಕನ್ಸ್ಟ್ರಕ್ಷನ್ ಆಗ್ತದೆ. ಹರೇ ಕೃಷ್ಣ ಎಲ್ಲರಿಗೂ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಇವತ್ತು ಗೀತಾ ಜಯಂತಿ, ಮೋಕ್ಷದ ಏಕಾದಶಿ. ಸೊ ಆದಷ್ಟು ಜಾಸ್ತಿ ಭಗವದ್ಗೀತೆ ವಿತರಣೆ ಮಾಡಿ. ಪ್ರವಚನ ಮಾಡಿದವರ ಹೆಸರು ಹೇಳ್ಬೋದಾ? ಪ್ರವಚನ ಮಾಡಿದವರ ಹೆಸರು ಗೊತ್ತಾಗ್ಬೋದಾ? ನಾನು ಶ್ರೀಪ್ರದಾ ಲಕ್ಷ್ಮೀ ದೇವಿದಾಸ್. ಶ್ರೀಪ್ರದಾ ಲಕ್ಷ್ಮೀ ದೇವಿದಾಸ್. ಅಚ್ಚಾ, ಲಕ್ಷ್ಮೀ ದಾಸ್ ಬರ್ತಿದೆ, ಅವರೇಯ? ಅಲ್ಲ, ಬೇರೆ ಅಕೌಂಟ್. ಬೇರೆ ಅಲ್ಲ, ಇಲ್ಲಿ ಲಿಸ್ಟ್ ಅಲ್ಲಿ ಲಕ್ಷ್ಮೀ ದಾಸ್ ಬರ್ತಿದ್ವು. ಅದು ಬೇರೆ ಅಲ್ಲ, ಅದ್ರಲ್ಲಿ ಲಿಸ್ಟ್ ಅಲ್ಲಿ ಹಾಗೆ ಕಂಡಿತ್ತು. ಅಲ್ಲ, ಲಿಸ್ಟ್ ಇತ್ತಲ್ಲ, ಯಾರೆಲ್ಲ ಕ್ಲಾಸಿಗೆ ಜಾಯಿನ್ ಮಾಡಿದ್ದಾರೆ ಆ ಲಿಸ್ಟ್ ಅಲ್ಲಿ ಲಕ್ಷ್ಮೀ ದಾಸ್ ಏನೋ ಇತ್ತು ಹೆಸರು. ಯಾವಾಗಲೂ ಕ್ಲಾಸಲ್ಲಿ ಇರ್ತೀರಾ ನೀವು? ಇಲ್ಲ, ಬಿಕಾಸ್ ನಾವು ಟೆಂಪಲ್ ಇಂದ ಮಾತಾಜಿ, ಟೆಂಪಲ್ ಇಂದ. ಅಲ್ಲ, ಈ ಫೋಟೋ ಯಾರ್ದು ಹಾಗಾದ್ರೆ? ಫೋಟೋ ಬರೋದು ಅದ್ರೊಟ್ಟಿಗೆ? ಅದು ನಾಮನ ಹೆಸರು ಪ್ರಭು, ಟೆಂಪಲ್ ಪ್ರೆಸಿಡೆಂಟ್. ಆಚೆ ನಿಮ್ಮದಲ್ಲ ಅದು? ಅಲ್ಲ ಅಲ್ಲ.